ರಾಜ್ಯ ಕದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮೊಲ್ಕೆ. ಈಗಾಗಲೇ ಗಮನಿಸಬಹುದು, ರಾಜಕೀಯದಲ್ಲಿ ಬಹಳಷ್ಟು ಬಿರುಸಿನ ಚಟುವಟಿಕೆಗಳು ಆಗ್ತಾ ಇದೆ. ಅದರಲ್ಲೂ ಚುನಾವಣೆಯ ಕಣ ರಂಗೇರ್ತಾ ಇದೆ. ಅದರಲ್ಲೂ ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಇದ್ದೇವೆ. ಅದರಲ್ಲೂ ಈಗಿನ ದಿನಗಳಲ್ಲಿ ಪ್ರಬಲ ಪಕ್ಷಗಳಾಗಿ ರಾಷ್ಟ್ರೀಯ ಪಕ್ಷಗಳು ಎರಡರ ಸೆಣಸಾಟ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ಪಕ್ಷಗಳ ಸೆಣಸಾಟದಲ್ಲಿ, ಅಥವಾ ಈ BJP ಕಾಂಗ್ರೆಸ್ನ ರಾಜಕೀಯದಲ್ಲಿ, ಅಥವಾ JDSನ ಪಾತ್ರ ಏನು ಅನ್ನುವಂಥದ್ದು ಕೂಡ ಬಹಳಷ್ಟು ಜನರಿಗೆ ಗೊತ್ತಾಗಿರ್ಬೋದು. ಯಾಕಂದರೆ ಈ ಬಾರಿ ಬಹಳಷ್ಟು ಜನರ ಹೇಳಿಕೆಗಳು ಏನು ಅಂದರೆ, ಸ್ವತಂತ್ರವಾಗಿ ಬಹುಮತವನ್ನು ಪಡ್ಕೊಳ್ಳೋದ್ರಲ್ಲಿ ಈ ಬಾರಿ ಎಡವತ್ತೆ, ರಾಷ್ಟ್ರೀಯ ಪಕ್ಷಗಳು ಎಡವಲಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು ಕೂಡ ಕೇಳಿಬರ್ತಾ ಇದೆ. ಆದರೆ ಎಲ್ಲ ವಿಚಾರಗಳನ್ನು ಕಾಂಗ್ರೆಸ್ನವರು ಹೇಗೆ ಒಪ್ಕೊಳ್ತಾರೆ, BJPಯವರು ಅದನ್ನು ಹೇಗೆ ಸ್ವೀಕರಿಸ್ತಾರೆ, JDSನವರ ಒಂದಷ್ಟು ಉತ್ತರಗಳು ಏನು ಅನ್ನುವಂಥದ್ದು ಕೂಡ ಇವತ್ತಿನ ಮಾತುಗಳಿಗೆ ಉತ್ತರ ನೀಡಬೇಕಾದಂಥ ಅಂಶಗಳು. ಅದರಲ್ಲೂ ನಾವು ಇವತ್ತು ಆಯ್ಕೆ ಮಾಡಿಕೊಂಡಿರುವಂಥದ್ದು ಮಾಜಿ ಅರಣ್ಯ ಸಚಿವರಾದಂಥ ಈಗಾಗಲೇ ರಮಾನಾಥ್ ರೈ ಅವರ ಮನೆಯಲ್ಲಿದ್ದೀವಿ ನಾವು. ರಮಾನಾಥ್ ರೈ ಅವರು ಮುಕ್ತವಾಗಿ ಏನೆಲ್ಲ ವಿಚಾರಗಳು, ರಾಜಕೀಯ ತಂತ್ರಗಾರಿಕೆಯಲ್ಲಿ ಬಹಳಷ್ಟು ಮೇಧಾವಿ ಕೂಡ ಹೌದು, ಹಿರಿಯ ರಾಜಕಾರಣಿ ಕೂಡ ಹೌದು. ಅವರ ಮಾತುಗಳು ಏನು ಅನ್ನುವಂಥದ್ದು ಕೂಡ ಬಿಚ್ಚಿಡುವಂಥ ಪ್ರಯತ್ನ ಇದೀಗ ಮಾಡ್ತಾ ಇದೆ. ನಮಸ್ತೆ ವೀಕ್ಷಕರೇ, ನಾವು ಇವತ್ತು ರಾಜ್ಯ ಕಥನದಲ್ಲಿ ರಮಾನಾಥ್ ರೈ ಅವರ ಒಂದಷ್ಟು ಮನದಾಳದ ಮಾತುಗಳನ್ನು ಕೇಳೋಣ. ಇವರು ಮೂರು ದಶಕಗಳಿಂದ ಬಹಳಷ್ಟು ರಾಜಕೀಯ ಜೀವನದಲ್ಲಿ ಬಹಳಷ್ಟು ಒಂದು ಅವರದೇ ಆದಂಥ ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ. ಅದರಲ್ಲೂ ಈಗಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಈ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾರೆ, ರಾಜಕೀಯದ ಒಂದಷ್ಟು BC ರೋಡು ಬಂಟ್ವಾಳ ಕ್ಷೇತ್ರ ಹೇಗಿದೆ, ಮತ್ತು ಇಲ್ಲಿರುವಂಥ ಆರೋಪಗಳಿಗೆ ಅವರೇನು ಉತ್ತರ ಕೊಡ್ತಾರೆ, ಇದೆಲ್ಲವನ್ನು ಕೇಳೋಣ. ರಾಜಕೀಯ ಜೀವನದಲ್ಲಿ ಆರೋಪಗಳು ಇರುತ್ತದೆ. ನನಗೆ ಒಂದು ಸಮಾಧಾನ ಇದೆ, ನನ್ನ ಮೇಲೆ ಆರೋಪ ನಾನು ಜಾತಿವಾದ ಮಾಡ್ತೇನೆ, ಮತೀಯವಾದ ಮಾಡ್ತೇನೆ, ಭ್ರಷ್ಟಾಚಾರ ಮಾಡ್ತೇನೆ ಅಂಥೇಳುವಂಥ ಮಾತುಗಳು ಎಲ್ಲಿಯೂ ಇಲ್ಲ. ಆರೋಪಗಳೇನು ಅಂತ ಹೇಳಿದ್ರೆ, ಕೆಲವರ ಸಿದ್ಧಾಂತಕ್ಕೆ ನಾನು ನನ್ನ ಒಪ್ಪಿಗೆ ಇಲ್ಲ. ಆ ಸಿದ್ಧಾಂತವನ್ನು ಅವರ ಸಿದ್ಧಾಂತವನ್ನು ನಾನು ವಿರೋಧ ಮಾಡ್ತೇನೆ. ಈಗಾಗಲೇ ಸಿದ್ಧಾಂತ ಹೇಳುವಾಗ ಹಿಂದೂ ವಿರೋಧಿ ರಮಾನಾಥ್ ರೈ ಅಂತ ಹೇಳ್ತಾರೆ, ಇಂಥ ಆರೋಪಗಳನ್ನು ಮಾಡ್ತಾರೆ. ಇಂಥವರಿಗೆ ತಾವೇನು ಹೇಳ್ತೀರಿ? ಹಿಂದೂ ವಿರೋಧಿ ಅಂತ ಹೇಳಿದ್ರು ಮತೀಯವಾದಿಗಳು. ಎಲ್ಲ ಹಿಂದೂಗಳು ಹಿಂದೂ ವಿರೋಧಿ ಅಂತ ಹೇಳೋದಿಲ್ಲ. ಮತೀಯವಾದಿ ಹಿಂದೂಗಳು ಮತ್ತು ಮತೀಯವಾದಿ ಮುಸ್ಲಿಮರು ಎರಡು ಜನ ನನ್ನನ್ನು ಹಿಂದೂ ವಿರೋಧಿ ಮತ್ತು ಮುಸ್ಲಿಂ ವಿರೋಧಿ ಅಂತ ಹೇಳ್ತಾರೆ. ಗಮನಿಸಿದ್ದೀರಾ? ಮತೀಯವಾದಿ ಹಿಂದೂಗಳು ಮತ್ತು ಮೂಲಭೂತವಾದಿ ಮುಸ್ಲಿಮರು ನನ್ನನ್ನು ಹಿಂದೂ ಮತೀಯವಾದಿಗಳು ಹಿಂದೂ ವಿರೋಧಿ ಅಂತ ಹೇಳ್ತಾರೆ, ಮುಸ್ಲಿಂ ಮತೀಯವಾದಿಗಳು ಮುಸ್ಲಿಂ ವಿರೋಧಿ ಅಂತ ಹೇಳ್ತಾರೆ. ಈ ಒಂದು ಅಂಶಗಳಿಗೆ ಯಾಕಂದರೆ ರಾಜಕೀಯದಲ್ಲಿ ಹೀಗೆ ಒಂದು ಟಾರ್ಗೆಟ್ ಮಾಡ್ತಾ ಇರುವಂಥ ರಮಾನಾಥ್ ರೈ ಅವರನ್ನು ಯಾಕೋಸ್ಕರ? ಪ್ರಗತಿ ಕಾರ್ಯಗಳು ಹೆಚ್ಚಾಗಿದೆ, ಪ್ರಗತಿಯಲ್ಲಿ ಏನೋ ಟಾರ್ಗೆಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಇಂಥ ಟಾರ್ಗೆಟನ್ನು ಮಾಡ್ತಾ ಇದ್ದೀರಾ? ಖಂಡಿತವಾಗಿಯೂ ನನ್ನನ್ನು ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ನಾನು ಟಾರ್ಗೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಭ್ರಷ್ಟಾಚಾರ ಮಾಡಿದ್ದಾನೆ ಟಾರ್ಗೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲಸ ಮಾಡಿಲ್ಲ ಅಂತೇಳಿ ಟಾರ್ಗೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಸಮಾಜವನ್ನು ಪ್ರೀತಿ ಮಾಡೋದಿಲ್ಲ, ಇವನು ಜಾತಿವಾದವನ್ನು ಮಾಡ್ತಾನೆ ಅಂತ ಹೇಳಲಿಕ್ಕೆ, ಸ್ವಜನ ಪಕ್ಷ ಮಾಡ್ತಾನೆ ಅಂತ ಅವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾಜಿಕ ಬದುಕಿನಲ್ಲಿ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಮತ್ತು ಉದಾಸೀನ ಮಾಡೋದು, ಕೆಲಸ ಮಾಡದೆ, ಇದು ಆರೋಪಗಳು. ಈ ಆರೋಪಗಳು ಯಾವುದಿಲ್ಲ. ಇವರಿಗೆ ಬೇರೆ ಇದಿಲ್ಲ. ಏನಾದರೂ ಮಾಡಿ ರಮಾನಾಥ್ ರೈಯನ್ನು ಸೋಲಿಸಬೇಕು. ಅವರು ನೀರಿನ ತೆಗೆದ ಮೀನಿನಂತ ಆಗಿಬಿಟ್ಟಿದ್ದಾರೆ ಕೆಲವು ಜನ. ಅವ್ರಿಗೆ ಏನು ಮಾಡೋದು ಗೊತ್ತಿಲ್ಲ.
ರಮನಾಥ್ ಒಬ್ಬ ಗೆದ್ದರೆ ಇಡೀ ಕಾಂಗ್ರೆಸ್ ಸೋತಂತೆ ಅಂತ ಹೇಳ್ತಾರೆ ಒಬ್ಬರು MP ಅವರು. ನಾವು ಹಾಗೆ ಹೇಳೋದಿಲ್ಲ. ನಾವು ಅಂದರೆ ನಾನು ಪ್ರಗತಿಯ ದೃಷ್ಟಿಯಿಂದ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ನಾನು ಜನರಿಗೆ ಭರವಸೆ ಕೊಟ್ಟದ್ದನ್ನು ಈಡೇರಿಸಿದ್ದೇನೆ. ಈಗಾಗಲೇ ಅಲ್ಲಾಹುನ ಕೃಪೆಯಲ್ಲಿ ನನ್ನನ್ನು ಜಯಗಳಿಸಲಾಗಿದೆ, ಈ ಮಾತು ಬಹಳಷ್ಟು ವೈರಲ್ ಆಯಿತು ಸರ್. ಇದರ ಬಗ್ಗೆ ತಾವೇನು ಹೇಳ್ತೀರಿ? ಇದನ್ನು ಯಾಕೆ ವೈರಲ್ ಮಾಡಿದರು, ಯಾರು ಮಾಡಿದರು? ಈಗ ಭಾರತೀಯ ಜನತಾ ಪಕ್ಷದವರು ಅಲ್ಲಾಹ್ ಅಂತ ಹೇಳಿದ್ರೆ ದೇವರಿಗೆ ಬೇರೆ ಬೇರೆ ಹೆಸರುಗಳಿದ್ದಾಗ ಅಲ್ಲಾಹ್ ಸಹ ಒಂದೇ. ಈಗ ಯಡಿಯೂರಪ್ಪ ನಾನು ನಾನೇ ಆಗಿಯೂ KGP ಬಿಟ್ಟು BJP ಸೇರೋದಿಲ್ಲ ಅಂತ ಅದನ್ನೆಲ್ಲ ವೈರಲ್ ಮಾಡೋದಿಲ್ಲ ಇವರು ಅಲ್ವಾ. ಈಗ ಗಾಡ್, ದೇವರು, ಅಲ್ಲಾ ಎಲ್ಲವೂ ಕೂಡ ಈಶ್ವರ, ಭಗವಂತ ಎಲ್ಲವೂ ಕೂಡ ಒಂದೇ ಅಂತ ಹೇಳೋದು ಸಾಮಾನ್ಯ ವ್ಯಕ್ತಿಯಲ್ಲಿ ಗೊತ್ತಿದೆ. ಕಾಮನ್ ಸೆನ್ಸ್ ಇಲ್ಲದವರು, ಈ ಸಾಮಾನ್ಯ ಜ್ಞಾನ ರಹಿತ ಜನ ಇದ್ದಾರೆ. ಸಾಮಾನ್ಯ ಜ್ಞಾನವೇ ಇಲ್ಲ, ಅವರು ಮನುಷ್ಯರಾಗಿ ಹುಟ್ಟಿದ್ದೇ ಹೆಚ್ಚಿಗೆ ಆಗಿದೆ ಅಂಥವ್ರಿಗೆ ಅದೆಲ್ಲವೂ. ನಾನು ಭಾಳ ಗಂಭೀರವಾಗಿ ನಾನು ಮಾತಾಡಬೇಕು ಅಂತಂದರೆ, ನಾನು ಬ್ಯಾರಿ ಅಕಾಡೆಮಿಯಲ್ಲಿ ನಾನು ಮಾತಾಡಿದ ಯೂಟ್ಯೂಬಲ್ಲಿ ಎಲ್ಲ ಇದೆ. ಅದಕ್ಕೆ ಒಂದು ಸಣ್ಣ ಸೆಕೆಂಡ್ನ ಸ್ಲಿಪ್ ಹಾಕಬಾರ್ದು ಅವರು, ಯಾರೇ ಆಗಲಿ, ಪತ್ರಿಕೆಯಲ್ಲಾಗಲಿ ಮಾಧ್ಯಮದಲ್ಲಾಗಲಿ ಅಥವಾ ಯಾವುದು, ಅದನ್ನು ಎಲ್ಲ ಪೂರ್ಣ ವಿವರವನ್ನು ನೋಡಿದಾಗ ಮಾತ್ರ ಒಂದು ವಾಸ್ತವ್ಯ ಬರ್ತದೆ. ಏನು ನಾನು ಹೇಳಿದೆ, ಹಿಂದೆ ವಿಟ್ಲ ಕಾನ್ಸ್ಟಿಟ್ಯೂನ್ಸಿ ಮತ್ತು ಬಂಟ್ವಾಳ ಕ್ಷೇತ್ರ ಇತ್ತು ಅಲ್ವಾ. ಅದು ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ಒಂದೇ ಕ್ಷೇತ್ರ ಆಯಿತು ಬಂಟ್ವಾಳ. ಸ್ವಾಭಾವಿಕವಾಗಿ KM ಇಬ್ರಾಹಿಂ ಅವ್ರದ್ದು ನಾನು ಅವ್ರಿಗೆ ಟೀಕೆ ಮಾಡೋದಿಲ್ಲ. ಸ್ವಾಭಾವಿಕವಾಗಿ ಅವರು ಟಿಕೆಟ್ ಕೇಳಿದ್ರು, ನಾನು ಟಿಕೆಟ್ ಕೇಳಿದೆ. ಹೈಕಮಾಂಡ್ ನನ್ನ ಪರವಾಗಿ ಟಿಕೆಟ್ ಕೊಟ್ಟಿದೆ. ಅವರು ಬೇಸರ ಮಾಡಿ ಜನತಾದಳದಲ್ಲಿ ನಿಂತರು ಮತ್ತು STP ಬೆಂಬಲ ಕೊಟ್ಟಿದೆ. ಆವಾಗ ಪ್ರತಿ ಸಾರಿಯೂ ಕೂಡ ಅದು ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತೇಳಿ ಜನತಾದಳ ಯಾರಾದರೂ ಅಲ್ಪಸಂಖ್ಯಾತರಿಗೆ ಸೀಟ್ ಕೊಡೋದು ಇಷ್ಟವರೆಗೆ. ಅದು ಆ ಸರಿ ಅಲ್ಲ. ಆ ಸರಿ ಏನಾಯ್ತು, ನನಗೆ 1,500 ನಾನು ಗೆದ್ದೆ. ಟಫ್ ಎಲೆಕ್ಷನ್ ಅದು. 1,500 ಗೆದ್ದಾಗ ನಾನೊಂದು ಅವ್ರಿಗೆ ಮಾತಾಡುವಾಗ ನಾನು ಒಬ್ಬನ ಕೃತಜ್ಞತೆ ಸಲ್ಲಿಸಬೇಕು ಅಂತ ನನ್ನ ಮನಸ್ಸಿಗೆ ಆಯಿತು. ಆಂತರಿಕವಾಗಿ ಒಬ್ಬ ಮನುಷ್ಯನಿಗೆ ಇರುವಂಥ ಸಹಜ ಗುಣ ಅದು, ಮನುಷ್ಯರಿಗಿರುವ ಸಹಜ ಗುಣ ಅದು. ಒಬ್ಬರು ಸಹಾಯ ಮಾಡಿದ್ದನ್ನು ಕೃತಜ್ಞತಾ ಮನೋ, ಕೆಲವು ಜನ ಕೃತಜ್ಞತೆ ಇಲ್ಲ, ಅವರು ಕೃತಜ್ಞರು ಭಾಳ ಜನ, ಅದರಲ್ಲೇ ಭಾರತೀಯ ಜನತಾ ಪಕ್ಷ ಜಾಸ್ತಿ ಇದ್ದಾರೆ. ಅವರಿಗೆ ಕೆಲಸ ಮಾಡಿದ್ದನ್ನು ಅವರು ಕೆಲಸ ಮಾಡಿದೆ ಅಂತ ಹೇಳಿಕೊಳ್ಳುವಂಥಷ್ಟು ದೊಡ್ಡ ಸ್ಥಾನ ಅವರಲ್ಲಿಲ್ಲ. ಅವರು ಸ್ವಲ್ಪ ಸಂಕುಚಿತವಾದಿಗಳು, ಯಾವಾಗಲೂ ಸಂಕುಚಿತವಾದ ಧರ್ಮದ ಹೆಸರು ಜಾತಿ ಸಂಕುಚಿತವಾದಿಗಳು ಅವರು. ಅವರಿಗೆ ನಾನು ಹೇಳಿದ್ದೇನು, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ಅಲ್ಪಸಂಖ್ಯಾತರು ಧರ್ಮ ಮತ್ತು ಜಾತಿಯನ್ನು ನೋಡಿಕೊಂಡು ಓಟ್ ಹಾಕ್ತಾಯಿದ್ರೆ, ನನಗೆ ಅವರು 7,000 ಓಟ್ ಸಿಕ್ಕಿದ್ದು, ಅವ್ರಿಗೊಂದು 10,000 ಓಟ್ ಸಿಕ್ಕಿದ್ದು ನಾನು ಮಾಜಿ ಆಗ್ತಿದ್ದೆ. ಆದರೆ ನಾನು ನಿಮ್ಮೆಲ್ಲರ ಸಹಾಯದಿಂದ, ದೇವರ ಅಲ್ಲಾಹನ ಕೃಪೆ ಅಂತ ಹೇಳಿದ್ರೆ ದೊಡ್ಡ ವಿಷಯ ಅಲ್ಲ, ದೇವರು ಅಂತ ಹೇಳುವಂಥದ್ದು ಅಂತ ಅದನ್ನು ನೋಡಿ, ಅದನ್ನು ದೊಡ್ಡ ವಿಷಯ ಮಾಡಿದ್ದಾರೆ. ನಾನು ಯಾಕಂದರೆ ರಮಾನಾಥ ರೈ ಅಂತ ಹೆಸರು ಇಡುವಾಗ ಅದರಲ್ಲಿ ಏನೋ ಒಂದು ಅಂಶ ಇದೆ ಅನ್ನುವಂಥದ್ದು ಪ್ರತಿ ಬಾರಿ ನಾನು ಕೇಳ್ಪಟ್ಟೆ. ಅದರಲ್ಲಿ ಏನೋ ಒಂದು ಅಡಕವಾಗಿದೆ, ಆ ಹೆಸರು ಇಡ್ಲಿಕ್ಕೂ ಕಾರಣ ಇದೆ, ಅದಕ್ಕೆ ಅವರ ತಂದೆಯವರು ಹೆಸರು ಇಡ್ಲಿಕ್ಕೆ ಅಷ್ಟು ಪ್ರೇರಣೆ ಇತ್ತು ಅನ್ನುವಂಥ. ಹಿಂದೂ ವಿರೋಧಿ ಅಂತ ಹೇಳುವವರಿಗೆ ಅಂಥ ಒಂದು ರಹಸ್ಯದ ವಿಚಾರಗಳನ್ನು ಬಿಚ್ಚಿಡ್ಬೋದಾ ಸರ್? ಹೌದು, ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಆ ಮಾತನ್ನು ಹೇಳಿದೆ ಆ ದಿವಸ. ಜಾತ್ಯತೀತ ಮುಸ್ಲಿಮರು, ನಾನು ಹೇಳಿದ್ದೊಂದು ವಾಕ್ಯ ಅದನ್ನು ಪೂರ್ತಿ ಮಾಡಿದೆ. ಜಾತ್ಯತೀತ ಮುಸ್ಲಿಮರು ಧರ್ಮ ಮತ್ತು ಜಾತಿಯನ್ನು ನೋಡಿ ಇಬ್ರಾಹಿಂ ಮಾಸ್ಟ್ರಿಗೆ ಓಟ್ ಹಾಕಲಿಲ್ಲ. ಜಾತ್ಯತೀತ ಮುಸ್ಲಿಮರು ನನಗೆ ಓಟ್ ಹಾಕಿದ್ದಾರೆ. ಅದಕ್ಕೆ ಅವರಿಗೆ ನಾನು ಚಿರ್ರೊಣ್ಣಿ ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಅದರಲ್ಲಿ ಈ ಹಿಂದೂಗಳಿಗೆ ಓಟು ಕೊಡಬಾರ್ದು ಅವರು ಹೇಳ್ತಾರೆ, ಹಿಂದೂಗಳ ಓಟ್ ಬೇಡ ಅಂತ ಹೇಳಿದೆ ಅಂತ. BJP ನನ್ನ ಸವಾಲು, ನಾನು ಪೊಳಲಿ ಟೆಂಪಲಲ್ಲಿ ನಡೆಯಲ್ಲಿ ನಿಂತು ಪ್ರಮಾಣ ಮಾಡ್ತೇನೆ, ನಾನು ಹಿಂದೂಗಳ ಓಟ್ ಬೇಡ ಅಂತ ಹೇಳಿದ್ದೀನಿ ಅಂತ. BJP ಯಾವುದೇ ಒಬ್ಬ ಮಗ, ರಾಜೇಶ್ ನಾಯಕ್ ಆಗಲಿ ಇನ್ನೊಬ್ಬ ಆಗಲಿ, ಪ್ರಮಾಣ ಮಾಡಬೇಕು, ಅಲ್ಲಿ ಪ್ರಮಾಣ ಮಾಡಬೇಕು. ನಾನು ಯಾವುದೇ ಜಾಗದಲ್ಲಿ ಪ್ರಮಾಣ ಮಾಡ್ತೇನೆ, ನನ್ನ ಮಾತುಗಳಿಗೆ ನಾನು ಇದು ಮಾಡಿಕೊಂಡು ನಾನು ಪ್ರಮಾಣ ಮಾಡ್ತೇನೆ, ಅವರು ಪ್ರಮಾಣ ಮಾಡಬೇಕು. ಇನ್ನೊಂದು ಹೇಳಿದಿರ್ತಾವೆ, ಅದು ಒಳ್ಳೆದಾಯ್ತು ಕೇಳಿದ್ದು. ನನ್ನ ತಂದೆಯವರು ರಾಮೇಶ್ವರಕ್ಕೆ ನಮ್ಮನ್ನು ಕರ್ಕೊಂಡೋಗಿ ಅವ್ರ ದಿವಸಗಳು ರಾಮಾಯಣ ಒಂದು
ಸಂಧಿ ಓದಿ ನಮಗೆ ಕತೆ ಹೇಳಿ ಅವರು ಊಟ ಮಾಡಿಸೋದು ನಮಗೆ ಅವರ ಅಭ್ಯಾಸ. ಇವರ ರಾಮ ಭಕ್ತರಲ್ಲ, ಅವರು ನಿಜವಾದ ರಾಮ ಭಕ್ತರು. ನನ್ನನ್ನು ರಾಮೇಶ್ವರಕ್ಕೆ ಕರ್ಕೊಂಡು ಹೊಯ್ಗೆ ಮೇಲೆ ಮರಳ ಮೇಲೆ ಅಕ್ಷರಾಭ್ಯಾಸ ಮಾಡಿ ನನಗೆ ರಾಮನಾಥ ಅಂತ ಹೆಸರಿಟ್ಟರು. ಅಲ್ಲಿ ನನಗೆ ರಾಮನಾಥ ಅಂತ ಹೆಸರು ಇಡಲಿಕ್ಕೆ ರಾಮೇಶ್ವರದಲ್ಲಿ ಇಟ್ಟದ್ದು ನನ್ನ ಹೆಸರು. ನನಗೆ ರಾಮನಾಥ ಅಂತ ಹೆಸರು ರಾಮೇಶ್ವರದಲ್ಲಿ ಇಟ್ಟದ್ದು. ಮತ್ತು ನನಗೆ ಒಂದು ಶ್ಲೋಕವನ್ನು ಕೂಡ ಹೇಳಿಕೊಟ್ಟಿದ್ದು ನನ್ನ ತಂದೆ. ಯಾವಾಗಲೂ ನಾನು ದೇವರು ಸುಮಾರು ದೇವರಿಗೆ ನಾನು ಬೆಳಗ್ಗೆ ಎದ್ದು ಪೂಜೆ ಮಾಡ್ತೇನೆ. ನಾವು ಪಾಮರರು, ನಮಗೆ ಪೂಜೆ ಅಂದರೆ ನಮಗೆ ಶ್ಲೋಕ ಗಿಲಿ ಏನು ಬರೋದಿಲ್ಲ. ನಮ್ಗೆ ಯಾರು ಕೇಳಿದ್ದನ್ನು ಅದು ಸ್ವಲ್ಪ ಅದನ್ನು ಹೇಳಿಕೊಂಡು ಹೋಗೋದು. ನನಗೆ ಒಂದು ಹೇಳ್ತಿದ್ರು, ಅದೋ ರಾಮ ತಪೋವನಾಧಿಗಮನಂ ಮತ್ತೊಂಬರಿ ಕಾಂಚನ ವೈದೀಯರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹ ಹರಣಂ ಸಮುದ್ರ ಮಥನಂ ಲಂಕಾಪುರಿ ದಹನಂ ಪಕ್ಷಾತ್ ರಾಮನ ಕುಂಭಕರ್ಣಾದಿಮತನಂ ಏದಶ್ಯ ರಾಮಾಯಣಂ. ನೀನು ಪೂರ್ತಿ ರಾಮಾಯಣ ಓದಲಿಕ್ಕೆ ಆಗದಿದ್ದರೆ ನೀನು ಇಷ್ಟು ಹೇಳಬೇಕು ದಿವಸಕ್ಕೆ, ಅದು ಪೂರ್ತಿ ರಾಮಾಯಣ ಓದಿದಂತ ಆಗುತ್ತೆ. ಇವತ್ತಿಗೂ ನಾನು ಅದನ್ನು ನನ್ನ ಶಬ್ದಗಳಲ್ಲಿ ವ್ಯತ್ಯಾಸ ಇರಬಹುದು. ನಾನು ಅದರ ಬಗ್ಗೆ ಪಂಡಿತನಲ್ಲ. ನನಗೆ ಕೆಲವರು ಅಂತಹ ಸಮಾಜಕ್ಕೆ ಸೇರಿದವರಿಗೆ ಮಾತ್ರ ಅದು ಬರ್ತದೆ, ಎಲ್ಲರಿಗೂ ಬರೋದಿಲ್ಲ. ನಾವು ಅದನ್ನು ನಮಗೆ ಓದಿಸುವಂಥ ವ್ಯವಸ್ಥೆ ಇಲ್ಲ, ನಮಗೆ ಓದಿದ್ದು ಇಲ್ಲ. ಇನ್ನೊಂದು ಮಾತು ಕೇಳಿ ಬರ್ತಾ ಇರುವಂಥ ಆರೋಪ ಏನಂದರೆ, ಈಗಾಗಲೇ ಟಾರ್ಗೆಟ್ ಕೂಡ ಮಾಡಲಾಗ್ತಾ ಇದೆ, ನಿಮ್ಮ ಹೆಸರನ್ನು ಕೇಳಿ ಬರ್ತಾ ಇದೆ, ಅನ್ನಭಾಗ್ಯವನ್ನು ಕಿತ್ಕೊಂಡ್ರು, ಶಾಲೆಯ ಅನ್ನಭಾಗ್ಯವನ್ನು ಕಿತ್ಕೊಂಡ್ರು ಅಂತ. ಒಂದು ಕೊಲ್ಲೂರು ಕ್ಷೇತ್ರದಲ್ಲಿ ಅಲ್ಲೂ ಕೂಡ ರಮಾನಾಥ ರೈ ಅವರು ಅಥವಾ ಪೂಜಾರಿ ಅವರು ಸೇರಿಕೊಂಡು ಎಲ್ಲ ಒಂದು ಕಡೆಯಲ್ಲಿ ಗೆಲ್ಲುವ ಹತಾಶೆ ಆಗ್ತಾ ಇದೆ, ಅದಕ್ಕೋಸ್ಕರ ಇಂಥ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಅಲ್ಲಿಯ BJP ಒಬ್ಬ ಕ್ಯಾಂಡಿಡೇಟ್ ನೀಡ್ತಾರೆ. ಇದರ ಬಗ್ಗೆ ತಾವೇನು ಹೇಳ್ತೀವಿ? ನೋಡಿ, ನಾನು ಸತ್ಯವನ್ನು ಹೇಳ್ತೇನೆ. ನಾನು ಕೊಲ್ಲೂರು ದೇವಸ್ಥಾನಕ್ಕೆ ಹೋಗ್ತೇನೆ. ನಾನು ತೀರ್ಮಾನ ಮಾಡಿದ್ದೇನೆ, ಕೊಲ್ಲೂರು ನಡೆಯಲ್ಲಿ ನಿಂತ್ಕೊಂಡು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಯಾವುದು ಹೇಳ್ತೀನಿ ಅದು ಸತ್ಯವನ್ನು ಹೇಳ್ತೇನೆ. ನಾನು ಸುಳ್ಳು ಅಲ್ಲೇ ನಡೆಯಲ್ಲಿ ನಿಲ್ತೇನೆ. ಎಲ್ಲಿ? ಕೊಲ್ಲೂರಿಗೆ ಹೋಗಿ ಕೊಲ್ಲೂರು ನಡೆಯಲ್ಲಿ ನಿಂತು ಮಾತಾಡ್ತೇನೆ ನಾನು, ಏನಿದ್ರು ಕೂಡ. ನಮಗೆ ಮುಚ್ಚುಮರೆ ಇದ್ದು ಮಾತಾಡುವಂಥದ್ದಲ್ಲ. 333 ಅನುದಾನಿತ ಶಾಲೆ ಇದೆ, 333 ಎಲ್ಲ ಅನುದಾನಿತ ಶಾಲೆಗೆ ಶಿಕ್ಷಣ ಇಲಾಖೆ ಅವರಿಗೆ ಮಧ್ಯಾಹ್ನದ ಬಿಸಿ ಊಟ ಕೊಡ್ತದೆ, ಮೇಷ್ಟ್ರಿಗೆ ಸಂಬಳವನ್ನು ಕೂಡ ಕೊಡ್ತದೆ, ಮತ್ತು ಅವರಿಗೆ ಅಕ್ಷರದಾಸೋಹ ಕಟ್ಟಡವನ್ನು ಕೂಡ ಕೊಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಎಲ್ಲವನ್ನು ಕೊಡ್ತಾರೆ. ಆದರೆ ಅವರು ಇದು ಅನ್ನವನ್ನು ತಗೊಳ್ಳೋದಿಲ್ಲ, ಅಕ್ಕಿ. ಆ್ಯಕ್ಚುಲಿ ದೇವಸ್ಥಾನದ ಹತ್ತಿರ ಸುತ್ತಮುತ್ತಲು ಕೆಲವು ಶಾಲೆಗಳಿದ್ದರೆ ಅದಕ್ಕೆ ದೇವಸ್ಥಾನದ ಅನ್ನವನ್ನು ಕೊಡುವಂಥದ್ದು ಕೆಲವು ಕಡೆ ಕೊಡ್ತಾರೆ. ಈಗ ಅದು ಸಹ ಎಲ್ಲ ಕಡೆ ಇಲ್ಲ. ಆದರೆ ಇದು ಕೊಲ್ಲೂರು ದೇವಸ್ಥಾನದಿಂದ 4.5 ಲಕ್ಷ ತಿಂಗಳಿಗೆ ದುಡ್ಡಿನ ರೂಪದಲ್ಲಿ ಕೊಡೋದು, ದುಡ್ಡಿನ ರೂಪದಲ್ಲಿ. ಅಲ್ಲಿ ಎಲ್ಲಿ ಕೊಡ್ತಾ ಇಲ್ಲ ಇದು ದುಡ್ಡು. ಅವರಿಗೆ ಅದನ್ನು ಇದಕ್ಕೆ ಉಪಯೋಗ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಯಾವುದಕ್ಕೂ ಉಪಯೋಗ ಮಾಡ್ಬೋದು. ದೇವಸ್ಥಾನ ದುಡ್ಡನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಇವರ ಶಿಷ್ಯ ಒಬ್ಬ ಕಾಸರಗೋಡು ಜಿಲ್ಲೆಯವರು, ಇವರ ಸ್ಕೂಲಲ್ಲಿ ಮೇಷ್ಟ್ರಿದ್ದವರ ತಮ್ಮ, ಅವನನ್ನು ಆಡಳಿತ ಧರ್ಮದರ್ಶಿ ಮಾಡಿದ್ದಾರೆ. ಕೊಲ್ಲೂರು ದೇವಸ್ಥಾನಕ್ಕೆ ಕುಂದಾಪುರ ತಾಲೂಕಿನವರು ಅಥವಾ ಉಡುಪಿ ಜಿಲ್ಲೆಯವರು ಮಾತ್ರ ಇಲ್ಲಿ ಶತಮಾನದಿಂದ ಅಲ್ಲಿ ಮುಕ್ತೇಶ ಆಗಿ, ಶತಮಾನದಿಂದ ಆನುವಂಶಿಕವಾಗಿ. ಆದರೆ ಫತಂಬಾರಿಗೆ ಜಿಲ್ಲೆಯಿಂದ ಹೊರತಾಗಿ ರಾಜ್ಯದಿಂದ ಹೊರತುಪಟ್ಟವ್ರನ್ನು ಸೃಷ್ಟಿ ಮಾಡಿದ್ದು ಇವರು, ಯಾರು? ಕರ್ನಾಟಕದವರು. ಅವರು ಅಧಿಕಾರ ದುರುಪಯೋಗ ಮಾಡಿದ್ದಾರೆ. ನಿಜವಾಗಿ ನನಗೆಲ್ಲ ದೇವರೇನಾದರೂ ತಪ್ಪು ಅಂತ ದೇವರಿಗೆ ದೇವರ ಇದು ಇದ್ದರೆ, ಧರ್ಮ ಇದ್ದರೆ, ಸತ್ಯ ಇದ್ದರೆ, ಅಧಿಕಾರ ದುರುಪಯೋಗ ಮಾಡಿದರ ಮೇಲೆ ಶಿಕ್ಷೆ ಆಗುತ್ತೆ. ನಾವು ಅದನ್ನೆಲ್ಲ ಮಾಡಿಲ್ಲ. ಈಗ ಸರ್ಕಾರದ ಗಮನಕ್ಕೆ ಬಂದು ನಿಲ್ಲಿಸಿದ್ದಾರೆ ಅಲ್ವಾ? ಈ ಶಿಕ್ಷಣ ಇಲಾಖೆ ಬೇಕಿದ್ರೆ ಕೊಡ್ತಾರೆ. ಜಿಲ್ಲಾ ಪಂಚಾಯತ್ ಚರ್ಚೆ ಆಯಿತು, ನಿಮಗೆ ಬೇಕಿದ್ರೆ ನಾವು ಕೊಡ್ತೀವಿ, ಬರೆದು ಕೊಡಿ ಅಂತ. ಬರೆದು ಕೊಡೋದಿಲ್ಲ, ನನ್ನ ಮೇಲೆ ಆರೋಪ ಮಾಡುವಂಥದ್ದು. ಇದು ಎಷ್ಟು ಸರಿ? ಈಗ 333 ಬೇಕಿದ್ರೆ ಇವರು ಇನ್ನೂ ಬೇರೆ ಬೇರೆ ಸ್ಕೂಲ್ಗಳ ಹತ್ತಿರ ಇದೆ, ಕೊಲ್ಲೂರಿನಲ್ಲಿ ಅನುದಾನ ಶಾಲೆ, ಉಡುಪಿ ಜಿಲ್ಲೆಯಲ್ಲಿ ಅನುದಾನ ಶಾಲೆ ಇದೆ, ಅದಕ್ಕೆ ಕೊಡ್ಬೋದಿತ್ತಲ್ಲ. ಅದರ ಬದಲು 2 ಶಾಲೆಗಳು ಮಾತ್ರ, ಅದು ಸೇರಿ ಈ ಭಾಳ ಕಷ್ಟದಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಈ ದೇವಸ್ಥಾನ ಇದ್ದಾಗಿ ಇವರು ಯೋಚನೆ ಮಾಡೋದು.
ಇವರೊಂದು ಇದು ಮಾಡಿದ್ದಾರೆ, ಯಾವುದು ರಾಮ ಭಜನಾ ಮಂದಿರ ನೋಡಿದರೆ ಕರ್ನಾಟಕದಲ್ಲಿ. ಅದು ರಾಮ ಭಜನಾ ಮಂದಿರ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬಾಗಿಲು ಮಾತ್ರ ಒಂದು. ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿದ್ರು. ಅವರು ದುಡ್ಡು ಮಾಡೋದು ಬಿಟ್ಟರೆ ಬೇರೆ ಏನಿಲ್ಲ. ಇವರೇ ದುಡ್ಡು ಮಾಡುವಂಥದ್ದು, ದೇವರ ಹೆಸರು ಬೇಳಿ ಒಂದು ದುಡ್ಡು ಮಾಡುವಂಥದ್ದು. ಮತ್ತು ಬೇರೆ ಅದರಲ್ಲಿ ಅವರ ವೈಯಕ್ತಿಕ ವಿಚಾರವನ್ನು ನಾನು ಮಾತಾಡೋದಿಲ್ಲ, ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಗೊತ್ತಾಯ್ತಲ್ಲ. ಅದರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲವೂ ಕೂಡ ಆ ಅಂಗಡಿಗಳು ಬಂದಿದೆ. ಅದರಿಂದಾಗಿ ಇದು ದೇವಸ್ಥಾನ ದುಡ್ಡನ್ನು, ದೇವರ ದುಡ್ಡನ್ನು ಅವ್ರಿಗೆ ಹುಂಡಿಗೆ ಹಾಕಿದ ದುಡ್ಡು. ಅದು ಭಕ್ತರ ಹುಂಡಿಗೆ ನಮ್ಮ ಪಾಪ ಪರಿಹಾರಾರ್ಥವಾಗಿ ಹಾಕಿರೋ ದುಡ್ಡನ್ನು ದುರುಪಯೋಗ ಮಾಡ್ತಕ್ಕಂಥ ಎಷ್ಟು ಸರಿ? ದೇವರವರಿಗೆ ಆಶೀರ್ವಾದ ಕೊಡ್ತಾರ? ಎಸ್, ಈ ಬಾರಿ ನಿಮ್ಮ ಜನತೆ ನಿಮಗೆ ಭೇಟಿ ನೀಡಿದಾಗ ಯಾವ ರೀತಿಯ ಒಂದು ರೆಸ್ಪಾನ್ಸನ್ನು ನೀಡ್ತಾ ಇದ್ದಾರೆ? ಹೇಗೆ ಇದೆ ನಿಮಗೆ, ನಿಮ್ಮ ಕ್ಷೇತ್ರ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಯಾವುದೇ ಅಪಪ್ರಚಾರ ಇದ್ದರೂ ಕೂಡ ನನಗೆ ಒಂದು ಸಂತೋಷ ಇದೆ ಮತ್ತು ಸಮಾಧಾನ ಇದೆ. ನಾನು ಯಾವುದೇ ಹಳ್ಳಿಗೆ ಹೋದಾಗ ನೀವು ಕೆಲಸ ಮಾಡಿಲ್ಲ ಅಂತ ಹೇಳೋದಿಲ್ಲ. ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ, ಅದು ನಮ್ಮದು ಒಂದು ಕೆಲಸ ಇದೆ ಸಣ್ಣ ಪುಟ್ಟ, ಅದನ್ನು ಕೂಡ ಮಾಡಬೇಕು, ನೀವು ಮಾಡಬೇಕು ಅಂತ ಕೇಳ್ತಾರೆ. ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಚುನಾವಣೆ ಮೊದಲೇ ಮಾಡಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡಿ ಎಲ್ಲಿವರೆಗೆ ನನಗೆ ಸಾಧ್ಯ ಇದೆ, ಅದು ಸಾಕಷ್ಟು ಅಬ್ಜೆಕ್ಷನ್ಗಳು ಬಂದರೂ ಕೂಡ ನಾನು ಅದನ್ನು ಮಾಡ್ತೇನೆ. ಅದರಿಂದ ಸಮಾಧಾನ ಇದೆ, ನನಗೂ ಕೂಡ ಸಂತೋಷ ಇದೆ, ಒಳ್ಳೆಯ ಸ್ಪಂದನೆ ಇದೆ. ಹಳ್ಳಿಯಲ್ಲಿ ಹೋದಾಗ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಅವರ ಮಟ್ಟಿಗೆ ರಾಜ್ಯದಲ್ಲಿ ಎಷ್ಟು ಕೆಲಸ ಆಗಿಲ್ಲ ಅಂತ ಹೇಳುವಂಥ ಜನರು ಇದ್ದಾರೆ. ಅದಕ್ಕೆ ಭಾರಿ ಸಂತೋಷದಲ್ಲಿದ್ದಾರೆ. ಒಂದು ನೇತ್ರಾವತಿ ನದಿಯಿಂದ ನೀರನ್ನು ಶುದ್ಧೀಕರಣ ಮಾಡಿ ಕರೋಪಾಡಿ ಗಡಿಗೆ ಮುಟ್ಟಿಸುವುದು ಅಂತ ಹೇಳಿದ್ರೆ, ಅವರು ಅದು ಪ್ರಾರಂಭ ಮಾಡುವಾಗ ಹೇಳ್ತಿದ್ರು, ಈ ಒಂದು ಏಪಾಯರೆ BJP ಅವರು ಅಪಪ್ರಚಾರ ಮಾಡಿ ತೋರಿಸ್ತೀನಿ ನಾನು. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಖಂಡಿತವಾದ ಭಗೀರಥ ಅಂತ. ಕೆಲವರೆಲ್ಲ ಸುಮ್ಮನೆ ಭಗೀರಥ ಅಂತ ಹೇಳೋದು, ಅದಕ್ಕೆ ಅರ್ಥ ಇಲ್ಲ ಅಂತ. ನೀವಾದರೆ ನಿಜವಾದ ಭಗೀರಥ. ಎಷ್ಟು ಕಿಲೋಮೀಟರ್ ಇದೆ ಕರೋಪಾಡಿಗೆ? 50-60 ಕಿಲೋಮೀಟರ್ ದೂರಕ್ಕೆ ನೇತ್ರಾವತಿ ನದಿ ಹೋಗ್ತದೆ, ನದಿ ನೀರು. ಅದು ಅಂಥ 5 ಸ್ಕೀಮ್ಗಳು. ಪ್ರಾರಂಭದಲ್ಲಿ ಸ್ವಲ್ಪ ಈ ಲೈನ್ ಹಾಕುವಾಗ ಕೆಲವೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು, ಅದು ಸರಿಪಡಿಸ್ತಕ್ಕಂಥ ಹಂತವಾಗಿ ಸರಿಪಡಿಸಲಾಗತ್ತೆ. ಅದರಿಂದಾಗಿ ಇದೊಂದು ದೊಡ್ಡ, ಎಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 5 ಯೋಜನೆ ಎಲ್ಲಿದೆ, ಬೇರೆ ಕ್ಷೇತ್ರ ಎಲ್ಲಿದೆ? ಎಸ್ ವೀಕ್ಷಕರೇ, ನಾವು ಈಗಾಗಲೇ ಚುನಾವಣೆಯ ಕಣ ಬಹಳಷ್ಟು ರಂಗೇರ್ತಾ ಇದೆ, ಸರಿ ಒಪ್ಕೊಳ್ಳೋಣ. ಆದರೆ ಜನರ ಅಭಿಮತ ಇರುತ್ತೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗತ್ತೆ. ಅದಕ್ಕೋಸ್ಕರನೇ ರಿಯಾಲಿಟಿ ಚೆಕ್ಕನ್ನು ಕೂಡ ಮಾಡ್ತೀವಿ, ಪಬ್ಲಿಕ್ ಒಪಿನಿಯನನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಆದರೆ ಇಲ್ಲಿರುವಂಥ ಜನ ಆದೇಶ ಈ ಬಾರಿ ಹೇಗಿರುತ್ತೆ, ಇದೆಲ್ಲವೂ ಕೂಡ ಗೌಪ್ಯವಾದ ಮತದಾರರ ಮನದಾಳದ ಮಾತು ಅಂತ ಹೇಳ್ಬೋದು. ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ರಾಜ್ಯ ಕದನ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ರಾಜ್ಯ ಕದನದಲ್ಲಿ ಬಹಳಷ್ಟು ವಿಚಾರಗಳನ್ನು ನಾನು ಮಾತಾಡ್ತಾ ಇದ್ದೆ. ರಾಜ್ಯ ಕದನದ ವಿಚಾರಗಳು ಏನು, ರಾಜ್ಯ ರಾಜಕೀಯದ ಬೆಳವಣಿಗೆಗಳು ಏನು, ಯಾವ ರೀತಿಯಲ್ಲಿ ಬದಲಾವಣೆಗಳು ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ, ಇದೆಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಅದರಲ್ಲೂ ಬಂಟ್ವಾಳ BC ರೋಡ್ನ ಒಂದು ಪರಿಸರದಲ್ಲಿ ರಾಜಕೀಯ ಬದಲಾವಣೆ ಬಿಸಿ ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬರೋಣ.
ಎಸ್, ಈಗಾಗಲೇ ನೀವು ಹೇಳಿದ ಹಾಗೆಯೇ ಒಳ್ಳೆಯ ಪ್ರಥಮ ದರ್ಜೆಯಲ್ಲಿ ಉತ್ತಮ ಕೆಲಸಗಳು ಆಗಿದೆ, ಅದನ್ನು ಜನರು ಸ್ವೀಕರಿಸಿದ್ದಾರೆ ಅನ್ನುವಂಥದ್ದು. ಆದರೆ ನಿಮ್ಮ ಆಲೋಚನೆ ಮುಂದಿನ ಕ್ಷೇತ್ರಗಳಲ್ಲ ಅಥವಾ ಇಂಪ್ರೂವ್ಮೆಂಟಿಂಗ್ ಏನು ಡೆವಲಪ್ಮೆಂಟ್ ಆಗಬೇಕು ಅನ್ನುವಂಥದ್ದು ಆಲೋಚನೆ ಏನಿದೆ ಸರ್? ಈಗ ನಮ್ಮದು ಏನೆಲ್ಲ ಆಲೋಚನೆಗಳಿದೆ ನಾನು ಇಂಪ್ಲಿಮೆಂಟೇಷನ್ ಮಾಡ್ತೇನೆ. ಮೀಡಿಯಾದವ್ರು ಕೆಲವು ಸರಿ ಕೇಳ್ತಾರೆ ಖಾಸಗಿ ಬಸ್ ನಿಲ್ದಾಣ, ಅದಕ್ಕೂ ಅನುಮತಿ ಮಾಡಿ ಶುರು ಮಾಡಿದೆ. ಕ್ರೀಡಾಂಗಣ ಅದಕ್ಕೂ ಅನುಮತಿ ಇದು ಡ್ರೈನೇಜ್ ಬೇಕು, ಡ್ರೈನೇಜಿಗೂ 56 ಕೋಟಿ ರೂಪಾಯಿ, ಖಾಸಗಿ ಬಸ್ 22 ಕೋಟಿ ರೂಪಾಯಿ, ಕ್ರೀಡಾಂಗಣ 10 ಕೋಟಿ ರೂಪಾಯಿ. ಇಲ್ಲಿ ಹೆಚ್ಚಿನ ಭಾಗದ ಕೆಲಸವನ್ನು ಮಾಡಿದೆ. ಅದಕ್ಕೆ ವಿರೋಧಗಳ ಮಧ್ಯೆ ನಾನೊಂದು ಜೋಡು ಮಾರ್ಗ ಉದ್ಯಾನವನ್ನು ಮಾಡಿದೆ. ಪುರಸಭೆ ಸದಸ್ಯರಾದ ಗೋವಿಂದ ಪ್ರಭು ಮತ್ತು ದೇವದಾಸ್ ಶೆಟ್ಟಿ ಅಂತೇಳಿ ರಸ್ತೆ ಕಿರಿದಾಗುತ್ತೆ, ಇದು ಅದಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ರಾಷ್ಟ್ರೀಯ ಹೆದ್ದಾರಿ ವಿಭಾಗಕ್ಕೆ ಬರೆದರು. ನಾನು ರಸ್ತೆ ಕಿರಿದಾಗಿಲ್ಲ, ಮುಂದಕ್ಕೆ ರಸ್ತೆ ಇನ್ನೂ ಅಗಲ ಮಾಡಬೇಕು, ಆಚೆಗಡೆ ತಗೊಂಡು ಮಾಡಲಿಕ್ಕಾಗುತ್ತೆ, ಇದೊಂದು ಉದ್ಯಾನವನ ಬೇಕು ಅಂತೇಳಿ ಮಾಡಿದ್ರು. ಅದಕ್ಕೂ ವಿರೋಧ. ಈ KSRTC ಬಸ್ ಸ್ಟ್ಯಾಂಡ್ ಮಾಡಬೇಕಾದ್ರೆ ಅದನ್ನು ನಿಧಾನ ಮಾಡಬೇಕು ಅಂತ ವಿರೋಧ ಮಾಡಿದರು. ಆ ಬಿಲ್ಡಿಂಗನ್ನು ಕೆಡವಿ ಮಾಡಬಾರ್ದು ಅಂಥೇಳಿ ಅಧಿಕಾರ ಇಲ್ಲದ ಅಧಿಕಾರ ಜಿಲ್ಲಾ ಪಂಚಾಯತ್ BJP ಜಿಲ್ಲಾ ಪಂಚಾಯತ್ ಅದಕ್ಕೆ ಆಡಳಿತ ಅದಕ್ಕೂ ಅವರು ಸ್ಟೇ ಕೊಟ್ಟು ನಾನು ಅದಕ್ಕೆ ಅಪೀಲ್ ಮಾಡಿದೆ. ನಮಗೆ ನಮ್ಮ ಪರವಾಗಿ ತೀರ್ಮಾನ ಆಗಿ 1-2-3 ತಿಂಗಳು ನಿಧಾನ ಆಯಿತು. ಇಲ್ಲಾಂದರೆ ಈಗಾಗಲೇ ಸ್ವಲ್ಪ ಕೆಲಸ ಆಗ್ತಿತ್ತು, ಅದು ವಿರೋಧ ಮಾಡಿ. ಮತ್ತು ಈ ಮಿನಿ ವಿಧಾನಸೌಧ ಅದಕ್ಕೆ ಕೂಡ ಅಬ್ಜೆಕ್ಷನ್ ಮಾಡಿದರು, ಸಣ್ಣ ಅಬ್ಜೆಕ್ಷನ್. ಇದು ಅವರು ಯಾಕೆಂದರೆ ತಾವು ತಿಳ್ಕೊಳ್ಬೇಕು, ಅವರು ಕೂಡ ಅದು ಮುನ್ಸಿಪಾಲ್ಟಿ ಪರ್ಮಿಷನ್ ಇಲ್ಲ ಹಾಗೆ ಅಂತ. ಏನು ದೊಡ್ಡ ಒಳ್ಳೆ ಕೆಲಸ ಆಗುವಾಗ ಅಂಥ ಒಂದು ವಿಕೃತ ಮನೋಭಾವದ ಜನ ಸುಳ್ಳುಗಳನ್ನು ಒಂದು ಕಡೆ ಹೇಳೋದು, ಅಪಪ್ರಚಾರ ಒಂದು ಕಡೆ ಮಾಡೋದು, ಮತ್ತು ಅಭಿವೃದ್ಧಿಗೆ ತಡೆ ಒಡ್ಡೋದು. ಪುರಸಭೆಯಲ್ಲಿ ನಗರೋತ್ಥಾನದಲ್ಲಿ ಮಂಜೂರಾತಿಯಾದ ಕೆಲಸಗಳಿದೆ, ಅದು ಕೆಲಸ ಆನ್ಗೋಯಿಂಗ್ ವರ್ಕ್, ಅದನ್ನು ನಿಲ್ಲಿಸಲಿಕ್ಕೆ ಇದು ಇಲೆಕ್ಷನ್ ಕಮಿಷನ್ ಬರೆದಿದ್ದಾರೆ. ಅಂಥ ನೀಚ ಸ್ವಭಾವದವರು ಇವರು. ಅವರಿಂದದ್ದೇ ಅವರಿಗೆ ಊರಿನ ಕೆಲಸ ಅಲ್ಲ, ಅವರಿಗೆ ರಾಜಕೀಯ. ಈಗ ಮನೆಗೆ ಹೋಗಿ ಸುಳ್ಳು ಹೇಳೋದು, ಏನು ಕಾಂಗ್ರೆಸ್ ಕೊಟ್ಟರೆ ನಿಮ್ಮ ಇವರಿಗೆಲ್ಲ ಹೆಣ್ಮಕ್ಳಿಗೆ ದಾರಿ ನಡೆಯಲಿಕ್ಕೆ ಆಗೋದಿಲ್ಲ. ಇವರು ತಿಳ್ಕೊಳ್ಬೇಕು, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳುವರು. ದೇಶದಲ್ಲಿ ಅತ್ಯಾಚಾರಗಳು ಆಗ್ತಾಯಿದೆ. ಇದು ಮೊದಲು ಆನುವಂಶಿಕವಾಗಿ ಕೂಡ ಯಾವಾಗ ರೀತಿಯಲ್ಲಿ ಆಗ್ತಿತ್ತು, ಈ ದುರ್ಬಲ ವರ್ಗದ ದಲಿತರು ಹೆಣ್ಮಕ್ಳು ಅದೇ ಧರ್ಮದ ಮೇಲ್ವರ್ಗದವರು ಮಾಡೋದು ಜಾಸ್ತಿ ಇದೆ. ಈಗ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ, ಅವರು ಇವರು ಅಂತಲ್ಲ, ಅದನ್ನು ಸರಿಪಡಿಸ್ಬೇಕು. ಮೊದಲು ಈ ಹಿಂದೂ ಸಂಘಟನೆ ಅದನ್ನು ನಿಲ್ಲಿಸಬೇಕು. ದುರ್ಬಲರ ಮೇಲೆ ಅತ್ಯಾಚಾರಗಳನ್ನು ಮೇಲ್ವರ್ಗದವ್ರು ಮಾಡ್ತಾರಲ್ಲ, ಅದನ್ನು ನಿಲ್ಲಿಸಬೇಕು ಇವರು. ಅದು ಮೊದಲು ನಿಲ್ಲಿಸಿದರೆ ಅದೊಂದು ಸಮಾಜ ಸೇವೆ ಅಂತ ಹೇಳ್ತೀನಿ ನಾನು. ಅದರ ಬದಲು ಅಪಪ್ರಚಾರ ಮಾಡೋದು ಸರಿಯಿಲ್ಲ. ಮತ್ತೊಂದು ಒಂದು ಕಡೆಯಲ್ಲಿ ಬಹಳಷ್ಟು ಕಾರ್ಯಕರ್ತರು ನಮ್ಮ ಪಕ್ಷವನ್ನು ಸೇರ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ಸಿಂದ ವಲಸೆ ಹೋಗ್ತಾರೆ, ಒಂದು ಕಡೆಯಲ್ಲಿ BJPಗೆ ಸೇರುವಂಥದ್ದು, ಇದೆಲ್ಲವೂ ಆಗ್ತಾ ಇದೆ. ಇದಕ್ಕೆ ತಾವೇನು ಹೇಳ್ತೀರಿ? ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸೇರ್ತಾ ಇದ್ದಾರಾ ಅನ್ನುವಂಥದ್ದು? ಈಗ ನಮಗೆ ಯಾರೊಬ್ಬರು ನಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥ ಇದಲ್ಲ. ಅವರಾಗಿ ಬಂದಾಗ ನಾವು ಕೆಲವು ಅದಕ್ಕೆ ಪ್ರಯತ್ನಪಟ್ಟು ಮಾಡಿದಾಗ ನಾವು ನಮ್ಮಲ್ಲಿ ಕೂಡ ಸಾಕಷ್ಟು ಮಂದಿ ಯುವಕರು, ಅದರಲ್ಲಿ ಹಿಂದುಳಿದ ಸಮಾಜಕ್ಕೆ ಸೇರಿದಂಥ ಯುವಕರಿಗೆ ಮತ್ತೆ ನಮ್ಮಲ್ಲಿ ಸೇರ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತಾಗಿದೆ ನಮ್ಮನ್ನು ಉಪಯೋಗ ಮಾಡಿಕೊಳ್ತಾರೆ ಅಂತ. ಪಾಲೆಮಾರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಲ್ಲ, ಎಲ್ಲರೂ ಈಗ BJPಯಲ್ಲಿ ಯೋಚನೆ ಮಾಡುವವರೆಲ್ಲ ಹೇಳ್ತಾ ಇದ್ದಾರೆ, ನಮ್ಮನ್ನು ಎಲ್ಲದಕ್ಕೂ ಉಪಯೋಗ ಮಾಡೋದು, ಜೈಲಿಗೆ ಹೋಗ್ಲಿಕ್ಕೆ ನಾವು, ಸಾಯ್ಲಿಕ್ಕೆ ನಾವು, ಅಧಿಕಾರ ಮಾಡಲಿಕ್ಕೆ ಯಾರ್ಯಾರು ಅಂತ. ಅದು ಈಗ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟದ್ದನ್ನೇ ನಾವು ಉದಾಹರಣೆ ತಗೊಂಡ್ರೆ, ಅವರು ಖಂಡಿತವಾಗಿ ಕಾಂಗ್ರೆಸ್ ಆಗಲ್ಲ. ಕಾಂಗ್ರೆಸ್ ಎಲ್ಲ ಧರ್ಮದವ್ರಿಗೆ ಕೊಡಬೇಕು, ಎಲ್ಲ ಜಾತಿಯವ್ರಿಗೆ ಕೊಡಬೇಕು, ಎಲ್ಲರಿಗೆ ಸಮಜಾಯಿಸಿಕೆ ಮಾಡಿಕೊಂಡು ಹೋಗಬೇಕು. ನಮಗೆ ಜೈನರಿಗೆ ಕೊಡಬೇಕು, ಮುಸ್ಲಿಮರಿಗೆ ಕೊಡಬೇಕು, ಕ್ರೈಸ್ತರಿಗೆ ಕೊಡಬೇಕು, ಎಲ್ಲ ನಮ್ಮ ಸಮಾಜದಲ್ಲಿ ಇರ್ತದೆ. ನಾವು ಮೊದಲೇ ಹೇಗಿತ್ತು ಹಾಗೆ ಈಗ 2 ಉಭಯ ಜಿಲ್ಲೆಗಳನ್ನು ನಾವು ಹೋಲಿಕೆ ಮಾಡಿದ್ರೆ, ಬಂಟ್ರು 3 ಸೀಟ್ ನಮಗಿದೆ, ಬಂಟ್ರು 3 ಸೀಟು ಬಿಲ್ಲವರಿಗಿದೆ. ಈಗ ಈ ಕಮ್ಯುನಿಟಿ ಮತ್ತು ಎಲ್ಲ ಜಾತಿ ಲೆಕ್ಕಾಚಾರದಲ್ಲಿ ನಾವು ಕೊಡ್ತಾ ಬಂದಿದ್ದೇವೆ. ಅವರು ಹಾಗೆಲ್ಲ ಅವರ ಟಿಕೆಟ್, ನಾನು ಅದನ್ನು ಮಾತಾಡೋದಿಲ್ಲ. ಅದು ಸ್ವಲ್ಪ ಜನ
ವಿಚಾರವಂತರು ಯೋಚನೆ ಮಾಡಬೇಕು. ನಮ್ಮಲ್ಲಿ ಕೆಲವು ಜನ ಹೇಳ್ತಾರೆ ಈಗ ಬಹುಸಂಖ್ಯಾತ ಬಿಲ್ಲವರು ಇದ್ದಾರೆ, ಅವರಿಗೂ ಕೂಡ ಆದ್ಯತೆ ಕೊಡಬೇಕಾಗಿದೆ. ಈಗ ಎರಡು ಪಕ್ಷ ಅಂತ ಹೇಳಲಿಕ್ಕೆ ಕಾಂಗ್ರೆಸ್ ರಾಜ್ಯಸಭೆ MP ಇವನ್ನು ನಮ್ಮ ಡೆಲ್ಲಿಯಲ್ಲಿ ಹರಿಪ್ರಸಾದ್ ಇದ್ದಾರೆ, ಬಿಲ್ಲವ ಸಮಾಜದವರು. ಮತ್ತು ಲೋಕಸಭೆ ಮೊನ್ನೆ ಕೂಡ ಪೂಜಾರಿ ಅವರೇ ಟಿಕೆಟ್ ಕೊಟ್ಟದ್ದು ಅಲ್ವಾ, ಸೆಂಟ್ರಲ್ ಮಿನಿಸ್ಟರ್ ಪೂಜಾರಿ ಅವರಿಗೆ. ಈ BJP ಅವರು ಏನು ಮಾಡಿದ್ದಾರೆ ಹೇಳೋದು ಕಾಂಗ್ರೆಸ್ನವರು ಮತ್ತು BJP ಎರಡ ಮೇಲೆ ಅಸಮಾಧಾನ. ಕಾಂಗ್ರೆಸ್ ಅಸಮಾಧಾನ ಸಾಧ್ಯವಿಲ್ಲ. ಜಿಲ್ಲಾ ಪಂಚಾಯತ್ ಅತ್ಯಂತ ಹೆಚ್ಚು ಸೀಟ್ ಕೊಟ್ಟದ್ದು ಅವರಿಗೆ. ನಾವು ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಿಟ್ಟಿಂಗ್ ಮೆಂಬರ್ಸ್ ಇದ್ದಾಗ ಅಂಥವ್ರಿಗೆ ನಾವು ಕೊಡಬೇಕಾದಾಗ ಹಿಂದೆ 3 ಸೀಟು ಉಭಯ ಜಿಲ್ಲೆಯಲ್ಲಿ ಕೊಟ್ಟಿತ್ತು, ನಮಗೆ ಕೊಟ್ಟಿದೆ. ಆ ಥರದ ಅನೇಕ ಸಂದರ್ಭಗಳಲ್ಲಿ ಆದ್ಯತೆ ಕೊಡುವಾಗ ಹಿಂದುಳಿದ ವರ್ಗದವ್ರಿಗೆ ನಮ್ಮನ್ನು ಅಹಿಂದ ಅಂತೇಳಿ ಸಿದ್ದರಾಮಯ್ಯ ಬೈತಾರೆ. ಯಾಕೆ ಇವರೇ ಬೈತಾರೆ ಅಲ್ವಾ. ದುರ್ಬಲರಿಗೆ ಸಹಾಯ ಮಾಡಿದಾಗ ಕೆಲವು ಸಹಿಸ್ಕೊಳ್ದೆ ಅಲ್ಲ. ಈ ಮೀಸಲಾತಿ ರದ್ದಾಗಬೇಕು ಅಂತ ಯಾರು ಹೇಳೋರು? ರಾಮಜೋಯಿಸ್ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋದಲ್ಲ, ಮೀಸಲಾತಿಯನ್ನು ರದ್ದು ಮಾಡಬೇಕು ಅಂತೇಳಿ. ಕೆಲವು ಸರ್ತಿ ನಮಗೆ ವೋಟ್ ಬ್ಯಾಂಕ್ ಅಂತ ಕೆಲವು ತಮಾಷೆ ಮಾಡ್ತಾರೆ. ನಮಗೆ ವೋಟ್ ಬ್ಯಾಂಕ್ ಖಂಡಿತ ಎಲ್ಲರಿಗೂ ಇದೆ. ನಮಗೆ ವೋಟ್ ಬ್ಯಾಂಕು ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು. BJPಯಲ್ಲಿ ಸಹ ಒಂದು ವೋಟ್ ಬ್ಯಾಂಕ್ ಇದೆ. ಮುಂದುವರೆದ ವರ್ಗ, ಬಲಿಷ್ಠ ಸಮಾಜ, ಜಮೀನ್ದಾರ್ ವರ್ಗ, ಬಂಡವಾಳಶಾಹಿಗಳು, ಅವ್ರದ್ದೊಂದು ಕೂಟ, ಅವ್ರದ್ದೊಂದು ಸಂಖ್ಯೆ ಇದೆ. ಈಗ ಅವ್ರಿಗೊಂದು ಸಂಖ್ಯೆ ಇದೆ. ಇಲ್ಲಿ ದುರ್ಬಲರಿಗೆ ಸಹಾಯ ಮಾಡ್ತಾರೆ ಅಂತ ಅದನ್ನೇ ತೋರಿಸಿ ಬೇರೆಯವ್ರನ್ನ ಆಕರ್ಷಣೆ ಮಾಡ್ತಾರೆ. ನೋಡಿ ಅವ್ರಿಗೆ ಮೀಸಲಾತಿ ಕೊಟ್ಟಿದ್ದಾರೆ, ನಮಗೆ ತೊಂದರೆ ಆಗಿದೆ. ನೋಡಿ ಅವರಿಗೆ ಗೇಣಿದಾರ ಸಹಾಯ ಮಾಡಿದ್ದಾರೆ, ನಿಮಗೆ ತೊಂದರೆ ಆಗಿದೆ ಅಂತೇಳಿ ತೋರಿಸ್ತಾರೆ. ದಿಸ್ ಇಸ್ ಅ ಫ್ಯಾಕ್ಟ್. ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡ್ತಾರೆ, ಇದು ನಮ್ಗೆ ತೊಂದರೆ ಆಗುವಂಥದ್ದೇನಿಲ್ಲ. ನಾವು ಸಾಮಾಜಿಕ ನ್ಯಾಯ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ. ಮುಖ್ಯಮಂತ್ರಿಗಳು ಅದೆಷ್ಟೋ ಹಿಂದುಳಿದವ್ರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಇವರು ಒಂದೇ ಒಂದು ಮುಖ್ಯಮಂತ್ರಿ ಯಾರ್ದು JDS ಆಗಲಿ BJP ಅಧಿಕಾರಕ್ಕೆ ಬಂದಾಗ ಗೌಡ್ರ ಬಿಟ್ಟರೆ ಲಿಂಗಾಯತರು ಬಟ್ 3 ಜನರಿಗಿಲ್ಲ. ರಾಮಕೃಷ್ಣ ಹೆಗಡೆಯವರು ಒಂದು ಸರಿ, ಅದು ಸಹ ಮುಂದೆ ಬ್ರಾಹ್ಮಣ ಸಮಾಜಕ್ಕೆ ಸೇರಿತು. ಬಿಟ್ಟರೆ ಇವರು ಯಾರಿಗೂ ನೋಡಿ ಕಾಂಗ್ರೆಸ್ಸು ಸಣ್ಣ ಸಮಾಜಕ್ಕೆ ಕೊಟ್ಟು ವೀರಪ್ಪ ಮೊಯ್ಲಿ ಇರ್ಬೋದು, ಬ್ರಾಹ್ಮಣ ಗುಂಡ್ರಾವ್ ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಏನು ಮೈನರ್ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಮತ್ತು ಗುಂಡ್ರಾವ್ ಬ್ರಾಹ್ಮಣರು. ಆದರೆ ಸ್ಮಾಲ್ ಕಮ್ಯುನಿಟಿ. ನಾವೆಲ್ಲ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು ವೀರಪ್ಪ ಮೊಯ್ಲಿ ಆಯಿತು, ಬಂಗಾರಪ್ಪ ಆಯಿತು, ಈಗ ಸಿದ್ದರಾಮಯ್ಯರು ದೇವರಾಜರ್ಸು ಬಿಟ್ಟರೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕ ಮಹಾನ್ ವ್ಯಕ್ತಿ ಇದ್ದರೆ ಸಿದ್ದರಾಮಯ್ಯನ ಸಿಟ್ಟಿ ಯಾಕೆ? ದುರ್ಬಲ ಪರವಾಗಿದ್ದಾನೆ ಅಂತೇಳಿ ಸಿದ್ದರಾಮಯ್ಯ ಸಿಟ್ಟಿ ಯಾಕೆ? ಅಲ್ಪಸಂಖ್ಯಾತ ಪರವಾಗಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಸಿಟ್ಟಿ ಯಾಕೆ? ದಲಿತರ ಪರವಾಗಿದ್ದಾರೆ ಅಂತೇಳಿ ಬೇರೆ ಯಾವ ವಿಚಾರವಿಲ್ಲ. ಅದರಲ್ಲಿ ಮೂಲಭೂತವಾಗಿ ಅಡಕವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಅವನ ಶೋಷಣೆ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಅವರ ಹೋರಾಟ. ಶೋಷಣೆ ಮಾಡಿದ ಜನ ಅದು ಸಹಿಸಿಕೊಳ್ಳುವುದಿಲ್ಲ. ಪ್ರಭಾವಿ ಸಮಾಜ, ಬಲಿಷ್ಠ ಸಮಾಜ. ಸಿದ್ದರಾಮಯ್ಯನವರು ಬಸವಣ್ಣ ನಿಜವಾದ ಮಾತನ್ನು ಅನುಷ್ಠಾನ ಮಾಡ್ತಾರೆ ಅಲ್ವಾ. ಬಸವಣ್ಣ ಏನು ಹೇಳಿದ್ದಾರೆ ಅದನ್ನು ಪಾಲಿಸ್ತಾ ಇದ್ದಾರೆ. ಈಗಾಗಲೇ ರಾಜಕೀಯದಲ್ಲಿ ಈಗ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನರು ಹೇಳುವಂಥದ್ದು ಈ ಬಾರಿ ಪ್ರಬಲ ಪಕ್ಷವಾಗಿ ಹೊರಹೊಮ್ಮಲಿಕ್ಕೆ ಕಷ್ಟ ಇದೆ, ಎಲ್ಲೋ ಒಂದರಲ್ಲಿ ತೃತೀಯ ರಂಗದ ಒಂದು ಅವಶ್ಯಕತೆ ಬೀಳ್ಬೋದು ಅನ್ನುವಂಥದ್ದು. ಅಂಥ ಸ್ಥಿತಿ ಬರ್ಬೋದಾ ರಾಜ್ಯದಲ್ಲಿ ನಿಮ್ಮ ಅನಿಸಿಕೆ ಪ್ರಕಾರ? ದಕ್ಷಿಣ ಭಾರತದ ಜನ ಉತ್ತರ ಭಾರತದ ಜನರಾಗೆಲ್ಲ ಇವರು ಯೋಚನೆ ಮಾಡಿ ಮಾತಾಡ್ತಾರೆ. ಉತ್ತರ ಭಾರತ ಇಮೋಷನಲ್ ಆಗಿ ಮಾತಾಡ್ತಾರೆ. ನೀವು ನೋಡಿ, ಒಮ್ಮೆ ಒಂದು ಕಡೆ ಮತ ಹಾಕಿದರೆ 2 ವರ್ಷದಲ್ಲಿ ಉಲ್ಟಾ ಹೊಡೆದು ಹಾಕ್ತಾರೆ. ನಮ್ಮವರಾಗೆಲ್ಲ, ನಮ್ಮವರು ಯೋಚನೆ ಮಾಡಿ ಯೋಚಿಸಿ ನಾವು ಮತ ಹಾಕ್ತಕ್ಕಂಥ ಜನ, ಅದರಲ್ಲೂ ಕರ್ನಾಟಕ ಜನ ಒಳ್ಳೆ ಕೆಲಸ ಮಾಡೋದನ್ನು ಒಪ್ಪಿಕೊಂಡು ಮತ ಹಾಕ್ತಕ್ಕಂಥ ಜನ, ಅವರಿಗೆ ಏನು ಅನುಕೂಲ ಆಗಿದೆ ಅದು ಇಮೋಷನಲ್ ಆಗಿ ಹೋಗೋದಿಲ್ಲ. ಭಾಳ ಆಲೋಚನೆ ಮಾಡ್ತಾರೆ. ದುರ್ಬಲ ವರ್ಗದವರು ನಮಗೇನು ಸಹ ಆಗಿದೆ, ಧರ್ಮಾರ್ಥ ಅಕ್ಕಿ ಕೊಡ್ತಾರೆ, ಅದನ್ನು ಯೋಚನೆ ಮಾಡ್ತಾರೆ. ಮತ್ತು ಎಲ್ಲ ನಿಗಮಗಳು ಸಾಲಗಳನ್ನು ಮನ್ನಾ ಮಾಡಿದ್ದಾರೆ, ಅದನ್ನು ಯೋಚನೆ ಮಾಡ್ತಾರೆ.
ಒಮ್ಮೆ ಋಣಮುಕ್ತ ಕರ್ನಾಟಕ ಮಾಡುವಂಥದ್ದು ದೇವರಾಜ ಅರಸು ಕೂಡ ಮಾಡಿದ್ದಾರೆ. ಋಣ ಪರಿಹಾರ ಕಾಯ್ದೆ ಮಾಡಿ ಎಷ್ಟೋ ಲಕ್ಷಾಂತರ ಜನರಿಗೆ ಸಹಾಯ ಮಾಡಿದ್ದಾರೆ. ಅದೇ ರೀತಿಯ ಋಣಮುಕ್ತ ಮಾಡುವಂಥದ್ದು ಇದು ನಿಗಮ ಸಾಲ ಅಂತ ಕೋಟ್ಯಾಂತರ ರೂಪಾಯಿ. ಅವರ ಕಾರ್ಯಕ್ರಮಗಳು ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮಗಳು. ಇವರು ಏನು ಹೇಳಿ ಜನರಿಗೆ ಮುಟ್ಟುತ್ತೆ. ಮಠ ಮಂದಿರಗಳಿಗೆ ಕಡಿಮೆ ಕೊಟ್ಟಿರ್ಬೋದು, ಆದರೆ ಬಡವರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಬಡವರಿಗೆ ಕೊಡೋದೇ ಮಠ ಮಂದಿರ ಕೊಡುವಂಥದ್ದು, ದುರ್ಬಲರಿಗೆ ಸಹಾಯ ಮಾಡೋದೇ ದೇವರಿಗೆ ಸಹಾಯ ಮಾಡಿದಂತೆ ಅಲ್ವಾ. ಬಡವರಿಗೆ ಸಹಾಯ ಮಾಡೋದೇ. ನನಗೂ ಆ ಸಂತೃಪ್ತಿ ಇದೆ. ನಾನು ಒಬ್ಬ ದೊಡ್ಡ ಶ್ರೀಮಂತ ಮನತೆಯಿಂದ ಬಂದವನು. ನಮಗೆ ಎಷ್ಟೋ ಎಕರೆ ಜಮೀನು ಹೋಗಿರ್ಬೋದು, ನನಗೆ ಭಾಳ ಸಂತೋಷ ಇದೆ, ಸಮಾಧಾನ ಕೂಡ ಇದೆ. ನನಗೆ ಒಬ್ಬನೇ ಹೋಗಿರ್ಬೋದು, ನನ್ನ ಹೋಗಿ ಒಂದು 50-60 ಜನ ಸಿಕ್ಕಿದೆ ನನ್ನ ಗೇಣಿದಾರರಿಗೆ. ಅದು ಸಂತೋಷ ನಮಗೆ. ಅದೇ ಸಾಮಾಜಿಕ ನ್ಯಾಯ. ಅವರು ಎಷ್ಟು ನೆನಪಿಟ್ಟಿದ್ದಾರೆ ನಮಗೆ ಗೊತ್ತಾಗಿಲ್ಲ. ಗೇಣಿದಾರರು ಭೂಮಿ ಕೊಟ್ಟವ್ರು ಯಾರು ಅಂತ ನೆನಪುಂಡ ಇಲ್ಲ ಅಂತ ಗೊತ್ತಿಲ್ಲ ನಮಗೆ. ಆದರೆ ಕೊಟ್ಟದ್ದಂತೂ ಕಾಂಗ್ರೆಸ್ಸು ಅದು ಹೋರಾಟ ಮಾಡಿಕೊಂಡು ಅದಕ್ಕೆ ವಿರೋಧ ಇತ್ತು. ಈ ಏನು ಈಗ ಕೆಲವು ರಾಜಕೀಯ ಪ್ರಬಲ ರಾಜ್ಯಕ್ಕೆ ಪಕ್ಷಗಳು ಅಂತ ಹೇಳ್ತಾರೆ, ಅದೆಲ್ಲ ಭೂಮಸೂದೆ ಕಾನೂನನ್ನೇ ವಿರೋಧ ಮಾಡಿದರು ಅವರು. ಪಂಚಾಯತ್ ವ್ಯವಸ್ಥೆಯಲ್ಲಿ ಪಂಚಾಯತ್ ರಾಜ್ ತಿದ್ದುಪಡಿಯನ್ನು ವಿರೋಧ ಮಾಡಿದ್ದಾರೆ ಲೋಕಸಭೆಯಲ್ಲಿ. ಹೀಗೆ ಮಾತಾಡ್ತಾರೆ. ಈಗ ಹೆಣ್ಮಕ್ಕಳಿಗೆ ರಾಜಕೀಯ ಅವಕಾಶಗಳು, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಇವತ್ತು ಒಂದು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪರಿಶಿಷ್ಟ ಜಾತಿಯ ಮಹಿಳೆ ಒಬ್ಬಳಾಗಬೇಕಾಗಿದ್ರೆ ಅದು ರಾಜೀವ್ ಗಾಂಧಿ ಆಶೋತ್ತರದ ಕನಸಿನ ಕಾರ್ಯಕ್ರಮ ಪಂಚಾಯತ್ ರಾಜ್ ತಿದ್ದುಪಡಿ. ಅದನ್ನೆಲ್ಲ ಜನಕ್ಕೆ ಅದನ್ನು ಸ್ವಲ್ಪ ನೆನಪು ಮಾಡಿದಂತೆ ಈ ಎಲ್ಲ ಮತ್ಯ ಭಾವನೆಯನ್ನು. ಹತ್ಯೆಗಳಾಯಿತು ಇಲ್ಲಿ ಸುಮಾರು. ನಮಗೆ ನೋವಿದೆ. ಹತ್ಯೆಗಳು ಇಲ್ಲದೆ ಇರುವಂಥವ್ರು ಯಾರು ಕಾಂಗ್ರೆಸ್ನವ್ರ ಮೇಲೆ ಕೇಸ್ ಇಲ್ಲ, ಆರೋಪನೂ ಇಲ್ಲ. ಆರೋಪ ಇಲ್ಲ. ಮೊದಲಿಂದ ನೋಡಿ, ಮೊದಲಿಂದ ಅವ್ರ ಸರ್ಕಾರ ಇದ್ದಾಗಲೂ ನೋಡಿ, ಆರೋಪಿಸ್ತ ಅಂದಲೇ ಮತೀಯವಾದಿ ಸಂಘಟನೆಗಳು ಮಾತ್ರ ಇರೋದು. ಆರೋಪಿ ನಮ್ಮ ಜಿಲ್ಲೆ, ನಮ್ಮ ತಾಲೂಕಲ್ಲೇ ನಮ್ಮ ಆರೋಪಿಗಳು ಯಾರಿಲ್ಲ. ಏನಾದರೂ ಅಪಾರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಅಪಾರ್ಥ ಮಾಡಲಿಕ್ಕೆ ಯಾರು ಸತ್ತರೆ, ಇಲ್ಲಿ 5 ಜನ ಸತ್ತಿದ್ದಾರೆ, ನಿಮ್ಮ ಗಮನಕ್ಕೆ ಒಬ್ಬ ಮಾತು ಸತ್ತಿದ್ದಾನೆ ಅಂತ ಬರ್ತದೆ. ಉಳಿದ 4 ಜನ ಮನುಷ್ಯರಲ್ವಾ? ಅವರಿಗೆ ತಂದೆ ತಾಯಿ ಇಲ್ವಾ? ಹರೀಶ್ ಪೂಜಾರಿಗೆ ತಂದೆ ತಾಯಿ ಇಲ್ವಾ? ಜಲೀಲ್ ಕರೋಪಾಡಿ ಕುಟುಂಬಕ್ಕೂ ತೊಂದರೆ ಆಗಿಲ್ವಾ? ಅಸ್ರಫ್ನ ಕುಟುಂಬ ಒಂದು ಯಾರೇ ಇರ್ಬೋದು, ಅವರು ಮನುಷ್ಯರಲ್ವಾ? ನಜೀರ್ ಅವ್ರ ಇದು ಈ 5 ವರ್ಷದ ವಿಚಾರ. ಮತ್ತೆ ಮುಂದಕ್ಕೆ ಅದು ಆರೋಪಿಗಳು ಇದ್ದಾರೆ. ಈಗ ಕೋರ್ಟಲ್ಲಿ ಜಾಮೀನಿಗೆ ಇದ್ದವರು ರಾಜೇಶ್ ನಾಯ್ಕರ ಚುನಾವಣೆ ಕ್ಯಾಂಪೇನ್ನಲ್ಲಿದ್ದಾರೆ. ನನ್ನ ಜೊತೆ ಚುನಾವಣೆ ಕ್ಯಾಂಪೇನ್ನಲ್ಲಿ ಹತ್ಯೆ ಮಾಡಿದ ಆರೋಪಿಗಳಿದ್ದಾರೆ ಅಂತ ಹೇಳಿದ್ರೆ ನಾನು ರಾಜಕೀಯದ ಬಿಡ್ತೇನೆ. ಈಗ ಇನ್ನೊಂದು ಮಾತು ಕೇಳಿ ಬರ್ತಾ ಇರುವಂಥದ್ದು, SDP ಜೊತೆ ರಮಾನಾಥ್ ರೈ ಅವರು ಎಲ್ಲ ಒಂದು ಕಡೆಯಲ್ಲಿ ಸಮ್ಮಿಲನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು, ಕೈಮಿಲ ಒಟ್ಟು ಜೋಡು ಮಾಡಿದ್ದಾರೆ ಅನ್ನುವಂಥದ್ದು ಹೇಳಿಕೆಯನ್ನು ಕೇಳ್ತಾ ಇದ್ದಾರೆ. ಹರಿಕೃಷ್ಣ ಬಂಟ್ವಾಳ ಅವರು ನೇರವಾಗಿ ಆರೋಪ ಮಾಡ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅವನಿಗೆ ಮಾತಿಗೆ ಮಹತ್ವ ಇಲ್ಲ, ಕಿಮ್ಮತ್ತಿಲ್ಲ. ಅವನಿಗೆ ನಾನು ಉತ್ತರವನ್ನು ಕೊಡೋದಿಲ್ಲ. ಅವ್ರಿಗೆ ಬೇರೆ ಬೇರೆ ಪಾರ್ಟಿ ಆಯಿತು. ನಾವು ಹಾಗೆಲ್ಲ ನಾವು ಒಂದು ಕಡೆ ಸೇರಿದ್ರೆ ಅದೇ ಅವರೆಲ್ಲ ನಮಗೆ ಏನು ಹೇಳೋದು. ನಾವು ನೋಡಿ SDP ಅವರು ರಾಜ್ಯದ ಒಂದು ಪ್ರಾದೇಶಿಕ ಪಕ್ಷ. ಕೆಲವು ಕಡೆ ಕಾಂಗ್ರೆಸ್ ವಿರುದ್ಧ ಸ್ಪರ್ಧೆ ಮಾಡ್ತಾರೆ. ಅವರೆಲ್ಲಿ ಗೆಲ್ಲುವಂಥ ಅವಕಾಶದಲ್ಲಿ ಮಾಡ್ತಾರೆ. ಕೆಲವು ಜನ ಅವರು ಒಂದು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಕೆಲವು ಕಡೆ ನಿಂತಿದ್ದಾರೆ ಅಲ್ವಾ? ಅದಕ್ಕೆ ಅವರು ಎಲ್ಲಿ ಒಪ್ಪಂದ ಆಗಿದ್ರೆ ನಾವು ಯಾವುದೊಂದು ಸೀಟ್ ಕೊಡಬೇಕು ಅವರಿಗೆ. ಒಪ್ಪಂದ ಅಂತ ಹೇಳಿದರೆ ಅರ್ಥ ಏನು? ಇವರಿಗೆ ತಿಳುವಳಿಕೆ ಇಲ್ಲ. ಬಹಳ ಬುದ್ಧಿ ಅಂತ ಬೃಹಸ್ಪತಿ ಅಂತೆ ಮಾತಾಡೋದು. ಇವರ ಮನಸ್ಸಲ್ಲಿ ಕುಬ್ಜತೆ ಇದೆ, ಸಂಕುಚ ಮನೋಭಾವ ಇದೆ. ಅವರೆಲ್ಲ ಮಾತಾಡ್ತಾರೆ. ನಾವು ಯಾರ ಜೊತೆ ಒಪ್ಪಂದ ಇಲ್ಲ. ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಜಗತ್ತಿಗೆ ಗೊತ್ತಾಯ್ತು. ಇವರ ಸರ್ಟಿಫಿಕೇಟ್ ನಮಗೆ ಅಗತ್ಯ ಇಲ್ಲ. ಅವರು ಏನೇನು ಸಾಕ್ಷಿ ಆಧಾರ ಇಲ್ಲದ ಕೆಲವು ಸಾರಿ ಮಾತಾಡ್ತಾರೆ. ಅದಕ್ಕೆ ನನಗೆ ಉತ್ತರ ಹೇಳಲಿಕ್ಕೆ ಸಾಕ್ಷಿ ಆಧಾರ ಬೇಕು. ಸುಮ್ಮನೆ ಪಾರ್ಸಾಗಿ ಒಂದು ಸ್ಟೇಟ್ಮೆಂಟ್ ಕೊಡೋದು. ಧರ್ಮಸ್ಥಳ ಕಾವಂದ್ರೆ ಬೈದದ್ದು ಪತ್ರಿಕೆಯಲ್ಲಿ ಬಂದಿದೆ, ಇವರು ಟೀಕೆ ಮಾಡಿದ್ದು. ಅದಕ್ಕೆ ಸಾಕ್ಷಿ ಆಧಾರ ಇದೆ. ಆಸ್ಕರ್ ಫರ್ನಾಂಡಿಸ್ ಬ್ಲೋಸಮ್ನ ಚೀಲ ಹಿಡ್ಕೊಂಡು ಹೋಗ್ತಾಳೆ ಅಂತ ಹೇಳಿದ್ದು ಪತ್ರಿಕೆಯಲ್ಲಿ ಬಂದಿದೆ. ರಮನಾಥ್ ರನ್ಗೆ ಸಹಾಯ ಮಾಡಿದಾನಂತ ಇವರು ಪತ್ರಿಕೆಯಲ್ಲಿ ಹೇಳಿಕೊಟ್ಟಿದ್ದಾರೆ ಹರಿಕೃಷ್ಣ ಬಂಟ್ವಾಳ.
ನನಗೆ ಒಬ್ಬನೇ ಸಹಾಯ ಮಾಡಿದ್ದುಂಟು. ನನಗೆ ಹೇಳಿದ್ದಾರೆ, ನಾನು ಯಾರ ವಿರುದ್ಧ ಹೋದ್ರೆ ನಿಮ್ಮ ವಿರುದ್ಧ ಹೋಗುವುದಿಲ್ಲ, ದೇವರ ಮೇಲೆ ಪ್ರಮಾಣ ಮಾಡ್ತೇನೆ, ನಾನು ಯಾರಿಗೂ ನಿಮ್ಮ ವಿರುದ್ಧ ಹೋಗುವುದಿಲ್ಲ ಅಂತ. ಹಾಗಿದ್ರೆ ಅಂಥವರ ಮನುಷ್ಯರ ಬಗ್ಗೆ ನೀವು ಪ್ರಶ್ನೆ ಕೇಳಬಾರ್ದು, ನಾನು ಉತ್ತರವೂ ಹೇಳಬಾರ್ದು. ಈಗಾಗಲೇ ರಾಜ್ಯ ಅಯೋಗ್ಯತೆ ಇರ್ತಕ್ಕಂಥ ಜನ ಅವರು. ಅಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ರಾಜ್ಯ ರಾಜಕೀಯದಲ್ಲಿ ಈ ಬಾರಿ ಅಧಿಕಾರಕ್ಕೆ ಎಷ್ಟರ ಡಿಜಿಟ್ ನಂಬರ ಈ ಬಾರಿ ಕಾಂಗ್ರೆಸ್ಗೆ ಸಿಗುತ್ತೆ ಅಂತ ಅನ್ನೋದು? ಖಂಡಿತವಾಗಿ ನಾವು ಬಹುಮತವನ್ನು ಪಡಿತೀವಿ. ಜನರು ಕೂಡ ದಡ್ಡರಲ್ಲ. ನೋಡಿ, ಕರಾವಳಿಯಲ್ಲಿ ಒಂದೊಮ್ಮೆ ಸಮೀಕ್ಷೆ ನಡೆದಾಗ ಇದು ಸಂಪೂರ್ಣವಾಗಿ ಕೇಸರಿಮಯ ಇದೆ ಅಂತ ಬರೆದಿದ್ರು ಅಲ್ವಾ. ಈಗ ಸಮೀಕ್ಷೆಗಳೇನು ಬರ್ತದೆ, ಬೇರೆ ವಿಚಾರ ಮಾಡುವ. ಕರಾವಳಿ ಕೋಸ್ಟಲ್ಲಲ್ಲಿ BJP ಜಾಸ್ತಿ ತೋರಿಸ್ತಾರೆ. ಅದು ಆಫ್ಟರ್ ಕ್ಯಾಂಡಿಡೇಟ್ ಸಿಲೆಕ್ಷನ್ ಆದ ನಂತರ ಇನ್ನೂ ಸ್ಪಷ್ಟವಾಗ್ತಾ ಇದೆ. ಅಲ್ಲಿ ಗಂಗಾಧರ ಗೌಡರು ಅವ್ರ ಮಗ ಇಬ್ಬರು ಬಿಟ್ಟಿದ್ದಾರೆ. ಕೆಲವು ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದರೆ ನಾನು ಅದಕ್ಕೆ 100ಕ್ಕೆ 100 ನಮ್ಮ ಸಂಪರ್ಕದಲ್ಲಿದ್ದಾರೆ ಈಗಲೂ ಕೂಡ ಅದರಲ್ಲಿ ಅವ್ರು ತಲೆಬಿಸಿ ಮಾಡ್ಕೊಳ್ಳೋದು ಬೇಡ, ನಮಗೂ ಗೊತ್ತಾಯ್ತಲ್ಲ ಇದ್ದಾರೆ ನಮ್ಮವರು ಅಂಥದ್ದೇನು ಇಲ್ಲ. ನಾವು ಸಿಟ್ಟಿಂಗ್ MLAs ಕೊಟ್ಟಿದ್ದೇವೆ ಮತ್ತು ಸುಳ್ಯದಲ್ಲಿ ರಘು ಕೊಟ್ಟಿದ್ದೇವೆ. ನಾವು ನಮ್ಮಲ್ಲಿ ಅಂತ ಆದರೆ ಅವರಲ್ಲಿ ಒಳಗಡೆ ದೊಡ್ಡ ಬಿರುಕಿದೆ, ಕಂದಕ್ಕಿದೆ. ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಅದನ್ನು ಪ್ಯಾಚಪ್ ಮಾಡೋದೇ ಅವ್ರಿಗೆ ಕಷ್ಟ ಆಗಿಬಿಟ್ಟಿದೆ. ಅವರ ಒಂದು ಸಮಯ ಅಧಿಕಾರ ಇರಲಿಲ್ಲ. ಒಂದು ಮಾತಿದೆ, ಯಾರೋ ಒಬ್ಬರ ನೈಜ ಗುಣವನ್ನು ತಿಳಿಯಬೇಕಾದ್ರೆ ಅವ್ರಿಗೊಂದು ಅಧಿಕಾರ ಕೊಡಬೇಕಂತೆ. ಅಧಿಕಾರ ಕೊಟ್ಟಾದ ಮೇಲೆ ಏನು ಗುಣ ಇದೆ ಅದೇ ಗುಣ. ಅಧಿಕಾರ ಇಲ್ಲದಿದ್ದಾಗ ಎಲ್ಲರೂ ಕೂಡ ಒಳ್ಳೆಯವರೇ ಅಲ್ವಾ. ಮನುಷ್ಯನ ಗುಣ ತಿಳಿಬೇಕು, ಅವನೊಂದು ಅಧಿಕಾರ ಕೊಡಬೇಕಂತೆ. ಅಧಿಕಾರ ಕೊಟ್ಟಾದ ಮೇಲೆ ಅವನ ನಿಜವಾದ ಗುಣ ಗೊತ್ತಾಗತ್ತೆ ಅಂತೇಳಿ. ಆದ್ದರಿಂದ ಅಧಿಕಾರ ಇಲ್ಲದಾಗ ಎಲ್ಲರೂ ಕೂಡ ಒಳ್ಳೆಯವರೇ. ಅಧಿಕಾರ ಇಲ್ಲದಾಗ BJP ದ್ವಾರ ದೊಡ್ಡ ಪಕ್ಷ. ಇವತ್ತು ದೇಶದ ಅಧಿಕಾರ ಬಂದು ಇವತ್ತು ಜನ ಸತ್ಯ ಹೇಳುವುದನ್ನು ಶುರು ಮಾಡಿದ್ದಾರೆ. ಮೊದಲು ಕಟೌಟ್ ಮಾತ್ರ ಮೋದಿ ನೋಡಿದ್ದು, ಇವಾಗ ರಿಯಲ್ ಫೇಸ್ ನೋಡ್ತಾ ಇದ್ದಾರೆ. ನನಗೆ ಹೇಳ್ತಾರಂತೆ ಅಲ್ಲಿ ಹಳ್ಳಿಯಲ್ಲಿ ವಯಸ್ಸಾಗಿದೆ, ರಮಣ ಹತ್ರ ಯುವಕರು ಕೊಡಿ, ಅವ್ರ ವಯಸ್ಸಾಗಿದೆ. ನಾನು ಹೇಳಿದೆ ವಯಸ್ಸಾಗಿದೆ ಅಂತ, ಮೋದಿಯವರಿಗೆ ವಯಸ್ಸಾಗಿದೆ, ರಾಹುಲ್ ಗಾಂಧಿಗೆ ಓಟ್ ಕೊಡಿ ಅಂತ ಕೇಳ್ತಾರೆ ಅವರು ಅಂತ ಹೇಳಿದೆ. ನನಗೆ ಮೋದಿಗಿಂತ ನಾನು ಚಿಕ್ಕವ, ನನಗೆ ವಯಸ್ಸಾಗಿದೆ ಅಂತ ಹಳ್ಳಿಯಲ್ಲಿ ಪ್ರಚಾರ ಮಾಡ್ತಾರೆ. ರಾಜೇಶ್ ನಾಯ್ಕ ಯುವಕರಿದ್ದಾರೆ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ ಮೋದಿಗೆ ಬೇಡ ಆಗಿದ್ರೆ, ಅವರು ವಯಸ್ಸಾಗಿದೆ, ಗಡ್ಡ ಹಣ್ಣಾಗಿದೆ. ಅವ್ರಿಗೆ ರಾಹುಲ್ ಗಾಂಧಿ ಯಂಗ್ಸ್ಟರ್, ಅವರು ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಲ್ಲಿ ಬಂದಂಥವ್ರು. ಇವರೆಲ್ಲ ಯಾವ ಹಿನ್ನೆಲೆ ಇಲ್ಲ. ಇವರು ತ್ಯಾಗ ಮಾಡಿದ್ದಾರೆ ಅಂತ ಮಾತ್ರ ಹೇಳೋದು. ನಿಜವಾದ ತ್ಯಾಗ ಮಾಡಿದ ಕುಟುಂಬ ಮೋತಿಲಾಲ್ ನೆಹರು ಅವರ ಕುಟುಂಬ. ದೇಶಕ್ಕೆ ಪ್ರಾಣ ಕೊಟ್ಟವರ ಪಕ್ಷ ಕಾಂಗ್ರೆಸ್ ಪಕ್ಷ. ಪ್ರಾಣ ಕೊಟ್ಟವರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಇವರೆಲ್ಲ ಪ್ರಾಣ ಕೊಟ್ಟವರು. ಇವರು ಪ್ರಾಣನೂ ಕೊಟ್ಟಿಲ್ಲ. ಇವರು ದೇಶಕ್ಕಾಗಿ ಇವ್ರದ್ದು ಏನು ಒಂದಕ್ಕೆ ನಾನೆಲ್ಲವನ್ನು ತ್ಯಾಗ ಮಾಡಿದೆ ಅಂತೇಳಿ ಒಮ್ಮೆ ದೇವೇಗೌಡರನ್ನು ಬೈತಾರೆ, ಒಮ್ಮೆ ಹೊಗಳ್ತಾರೆ. ಅಂಥವರ ನಿಜವಾದ ರಿಯಲ್ ಫೇಸು ಒಂದು ರೂಪ ಬರ್ತದೆ. ಇನ್ನು ಕೆಲವು ದಿವಸದಲ್ಲಿ ಸರಿಯಾದ ಮುಖ ಕಾಣ್ತದೆ, ಗಡ್ಡ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಈಗ ಅವರ ಬಿಳಿಗಡ್ಡ ಬೆಳ್ಳಿ ಥರ ಕಾಣ್ಬೋದು, ಇನ್ನು ಅದು ಜನರಿಗೆ ನೋಡದ ರೀತಿಯಲ್ಲಿ ಆಗುತ್ತೆ ಅಂತ ಹೇಳುವಂಥದ್ದು. ಈ ಬಾರಿ JDS ಜೊತೆ BJP ಮೈತ್ರಿ ಮಾಡ್ಕೋಬಹುದಾ ಅನ್ನುವಂಥದ್ದು ನಿಮ್ಮ ಆಲೋಚನೆ? ಆ ಥರ ಮಾತಾಡ್ತಾರೆ, ಆದರೆ ಒಂದು ಕಡೆ ಬೈತಾರೆ. ಏನು ಅಂತ ಅವ್ರದ್ದು ಗೊತ್ತಾಗುತ್ತೆ. ವಿಚಿತ್ರ ಆದರೂ ಸತ್ಯ ಅಂತದ್ದು ಇದೆಯಲ್ಲ. ಅವ್ರದ್ದು ಪರಿಸ್ಥಿತಿ ಏನಂದ್ರೆ ವಿಚಿತ್ರ ಆದರೂ ಸತ್ಯ. ಇಬ್ಬರದು JDS ಆಗಲಿ BJP, ಅವ್ರು ವಿಚಿತ್ರ ಆದರೂ ಸತ್ಯ. ಥ್ಯಾಂಕ್ ಯು. ಎಸ್, ಇದಿಷ್ಟು ರಮನಾಥ ರೈ ಅವರ ಮನದಾಳದ ಮಾತು. ಬಹಳಷ್ಟು ವಿಚಾರಗಳನ್ನು ಇವತ್ತು ಬಿಚ್ಚಿಟ್ಟರು ಕಾರ್ಯಕ್ರಮದಲ್ಲಿ ಹೇಳಿದಂಥ ಮುಖ್ಯವಾದ ಅಂಶಗಳು. ಹಿಂದೂ ವಿರೋಧಿ ಅನ್ನುವಂಥ ಪಟ್ಟಕ್ಕೆ ಒಂದಷ್ಟು ಉತ್ತರವನ್ನು ಕೂಡ ನೀಡ್ತಾರೆ. ಕ್ಯಾಮ್ರಾಮನ್ ಇಲಿಯಸ್ ಜೊತೆ ಹರೀಶ್ ಮುಲ್ಕಿ, ಸ್ಪಂದನ ನ್ಯೂಸ್.
ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಕಾಡಬಿಟ್ಟು ಪ್ಲೇಸಲ್ಲಿದ್ದೇವೆ. ಒಗ್ಗದ ಕಾಡಬಿಟ್ಟು ಪ್ಲೇಸಲ್ಲಿದ್ದೇವೆ ನಾವು ಇವತ್ತು. ಕಾಡಬಿಟ್ಟಿನಲ್ಲಿ ಬಹಳಷ್ಟು ಜನರು ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಸೇರಿರುವಂಥದ್ದು. ಆದರೆ ಇಲ್ಲಿ ಒಂದು ವಿಚಿತ್ರ ಏನಂದರೆ, ಈಗಾಗಲೇ ಗಮನಿಸ್ಬೋದು, ರೈ ಅವರು ಹಿಂದೂ ವಿರೋಧಿ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ, ಆರೋಪಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಅದಕ್ಕೆ ವಿರುದ್ಧವಾಗಿ ಇದೀಗ ಇಲ್ಲಿ ನೆರೆದಿರುವಂಥ ಜನರಾಗಿರ್ಬೋದು ಬಹಳಷ್ಟು ವ್ಯತಿರಿಕ್ತ ಭಾವನೆಯನ್ನು ಕೂಡ ತೋರ್ಪಡ್ತಾ ಇದ್ದಾರೆ. ಅದಕ್ಕೆ ಏನು ಕಾರಣ, ಅಥವಾ ಕೇಸರಿಮಯವಾಗಿ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಕೆಲಸ ಮಾಡಲಿಕ್ಕೆ ಆಗೋದಿಲ್ವಾ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ದಿಟ್ಟ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಎಸ್, ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೇನೆ. ನಮಸ್ತೆ ಸರ್. ಕಾಡಬಿಟ್ಟು ನಾನೊಂದು ಇಲ್ಲಿಯ ಜನಗಳ ಕಾಡಬೆಟ್ಟು ಗ್ರಾಮದ ಆಸುಪಾಸನ್ನು ಇಲ್ಲಿ ನೋಡುವಾಗ ಸಂತೋಷ ಆಗ್ತಾ ಉಂಟು. ಯಾಕೆಂದರೆ ಈ ಕಾಡಬೆಟ್ಟು ಒಂದು ಮಣ್ಣಿನ ರೋಡಿದ್ದು 3.5 ಕೋಟಿ ರೂಪಾಯಿ ರಮಣತ್ರಯ ಮುಖಾಂತರ ಮಾರ್ಗ ಈಗ ಆಗ್ತಾ ಉಂಟು. ಮತ್ತು ನೀರಿನ ವ್ಯವಸ್ಥೆ ಭಾಳ ಚೆನ್ನಾಗಿದೆ ಈ ಏರಿಯಾದಲ್ಲಿ. ಮತ್ತು ಕಾರ್ಯಕರ್ತರು ಕೂಡ ಅವರ ಬೆನ್ನ ಹಿಂದೆ ಸಾವಿರಾರು ಕಾರ್ಯಕರ್ತರು ಕೂಡ ಇದ್ದಾರೆ. ಮತ್ತು 94C ಕಾಡಬೆಟ್ಟು ಗ್ರಾಮದಲ್ಲಿ ಭಾಳ ಜನಗಳಿಗೆ ರಮಣತ್ರಯವರು ಮಾಡಿಕೊಟ್ಟಿರ್ತಾರೆ. ಹಾಗೆ ಇನ್ನು ಕೂಡ ಅಭಿವೃದ್ಧಿ ಕೂಡ ಈ ಬಂಟ್ವಾಳ ಕ್ಷೇತ್ರಕ್ಕೆ 250 ಕೋಟಿ ರೂಪಾಯಿ ಅವರ ಅನುದಾನ ಕೂಡ ಬಂಟ್ವಾಳ ಕ್ಷೇತ್ರಕ್ಕೆ ಬಂದಿದೆ. ಇನ್ನು ಕೂಡ ಕಾಮಗಾರಿ ಎಲ್ಲ ಕೆಲಸ ಆಗ್ತಾ ಉಂಟು. ಇವತ್ತು ಕೂಡ ಕಾಂಗ್ರೆಸ್ಸಿಗೆ ಈ ಕ್ಷೇತ್ರದಲ್ಲಿ ಇವತ್ತು ಕೂಡ ಈಗ ರಮಣತ್ರೈ ಅವರ ಮುಖಾಂತರ ಸೇರ್ಪಡೆ ಬರಲಿಕ್ಕಿದ್ದಾರೆ ತುಂಬ ಜನ ಕಾರ್ಯಕರ್ತರು. ಭಾಳ ನೋಡುವಾಗ ಭಾಳ ಸಂತೋಷ ಆಗ್ತಾ ಉಂಟು. ಈ ಏರಿಯಾದಲ್ಲಿ ಆದಷ್ಟು ಅಭಿವೃದ್ಧಿ ಬಂಟ್ವಾಳ ತಾಲೂಕಿನಲ್ಲಿ ಅತಿ ಹೆಚ್ಚು ಗಮನ ಅವರು ಈ ಕ್ಷೇತ್ರಕ್ಕೆ ಕೊಟ್ಟು, ಹಾಗೆ ನಮ್ಮ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು ಸತೀಶ್ ಕುಮಾರ್ ಕೂಡ ಇದ್ದಾರೆ. ಹಾಗೆ ಮಾಜಿ ಅಧ್ಯಕ್ಷರು ಸುಜಿತ್ ಕುಮಾರ್ ಜೈನ್ ಮತ್ತೆಲ್ಲ ನಮ್ಮ ಕಾರ್ಯಕರ್ತರು ಕಾಡಬೆಟ್ಟು ಗ್ರಾಮದ ಕಾರ್ಯಕರ್ತರಲ್ಲಿದ್ದಾರೆ. ಅವರು ರಂಜಿತ್ ಕುಮಾರ್ ಮತ್ತು ನಮ್ಮ ರತ್ನಾವತಿ ಮಾಜಿ ಮೆಂಬರ್ ಕೂಡ ಇದ್ದಾರೆ. ಇದು ಇವರ ಮಾತು. ಇಲ್ಲಿ ಬಹಳಷ್ಟು ಜನರು ಕೂಡ ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದು. ಎಸ್, ಇವರು ಏನು ಹೇಳ್ತಾರೆ, ಇಲ್ಲಿ ಯುವಕರು ಕೂಡ ಇಲ್ಲಿಯ ಕಾರ್ಯಕರ್ತರು ಇವರು ಏನು ಹೇಳ್ತಾರೆ ನೋಡ್ಕೊಂಡು. ನಮಸ್ತೆ ಸರ್. ನಮಸ್ತೆ ಸರ್. ನಿಮಗೆ ಈಗಾಗಲೇ ನೀವು ಗಮನಿಸ್ಬೋದು, ರೈ ಅವರು ಹಿಂದೂ ವಿರೋಧಿಗಳು ಅನ್ನುವಂಥ ಒಂದು ಪಟ್ಟಗಳು ಕೇಳಿ ಬರ್ತಾ ಇರುವಂಥ. ಆದರೆ ಇಲ್ಲಿ ವ್ಯತಿರಿಕ್ತವಾಗಿ ಈಗ ಹಿಂದೂಗಳ ರೀತಿಯಲ್ಲಿ, ಅಥವಾ ಹಿಂದೂಗಳು ಏನು ಹಿಂದೂ ಒಂದು ಸಂಘಟನೆ ಏನು ಮಾಡುತ್ತೆ ಅಂಥ ರೀತಿಯಲ್ಲಿ ನೀವು ಈಗ ಸಾಲುಗಳನ್ನೆಲ್ಲ ಹಾಕ್ಕೊಂಡಿರುವಂಥ ಏನು ಕಾರಣ ಇದಕ್ಕೆ? ಕಾರಣ ರಮಣತ್ರಯವರಿಗೆ ಹಿಂದೂ ವಿರೋಧಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವರು ಯಾಕೆ ಅಂತ ತಪ್ಪನ್ನು ಯಾವುದು ಮಾಡಿರುವುದಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಹಿಂದೂ ವಿರೋಧಿ ಅಂತ ಹೇಳ್ತಿದ್ದಾರೆ, ಅವರ ಮೇಲೆ ಯಾಕೆ ಅಪವಾದ ಆಗ್ತಿದ್ದಾರೆ. ಅದಕ್ಕೋಸ್ಕರ ನಾವು ಹಿಂದೂ ವಿರೋಧಿ ಅವರು ಅಲ್ಲ ಅಂತೇಳಿ ನಾವು ರೂಪಿಸ್ತಿದ್ದೇವೆ. ಎಸ್, ಇದು ಇವರ ಮಾತು. ಇಲ್ಲಿ ಹಿಂದೂ ವಿರೋಧಿ ಯಾರೂ ಇಲ್ಲ, ಯಾಕಂದರೆ ರಮಾನಾಥ ರೈ ಅವರು ಸಮಾನವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಇವರ ಆಶಯ. ಕ್ಯಾಮ್ರಾಮನ್ ಇಲಿಯಸ್ ಜೊತೆ ಹರೀಶ್ ಮುಲ್ಕಿ, ಸ್ಪಂದನ ನ್ಯೂಸ್. ಎಸ್, ಇರಿಗೆ ಈ ಮುಲ್ತ ಅಭಿವೃದ್ಧಿ ಬೊಕ್ಕ ಮುಲ್ತ ಪೊಲಿಟಿಕ್ಸ್ ತೂನಾಗ ಏನು ಚಾವಂತು ಮುಲ್ತ ಅಭಿವೃದ್ಧಿ ತೂನಾಗಲ ಮುಲ್ತ ರಾಜಕೀಯದ ಬೆಳವಣಿಗೆಲ್ಲ ಎಡ್ಡೆ ಉಂಡದೆ ಅಂದ್ಕೊಂಡ ಮುಲ್ಪ ರಮಣತ್ರೈಕಲ್ನ ಒಂದು ಕ್ಷೇತ್ರ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಡು ಕಾಡಬೆಟ್ಟು ಸೇರುಂಡು ಮುಲ್ಪ ಎಂಕ್ಲೆ ಸಾಧಾರಣ ಮುಲ್ಪ ಎದುರು ಒಂದು ಮಾರ್ಗ ಪೋಪನ ಎಣ್ಣಿಕಲು ತೊಗೊಂಡುಳ್ಳಾರು. ಒಂದು ರಮಣತ್ರೈಕಲ್ನ ಕಾಲಡೆ ಆಯ್ನ ಈ ಮಾರ್ಗ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರೋದಿತ್ತು. ಜಿಲ್ಲಾ ಪಂಚಾಯತ್ ಮೆಂಬರ್ಗೆ ಜಿಲ್ಲಾ ಪಂಚಾಯತ್ ಮಾರ್ಗ ಒಂದು ದಾನ್ಯಾದಿತ್ರ ಮಾಡಿ ಈ ಮಾರ್ಗ ನರಮಾನಿ ಹೊರಗ ಹೊಂದಿತ್ತೀಜಿ. ಈ ಮಾರ್ಗನು ನೆಕ್ ಏರ್ಲ ಒತ್ತಡ ಕೊಡ್ದತ್ತು. ರಮಣತ್ರೈಕಲ 6ನೇ ದೂರದರ್ಶಿತ್ವ ಚಿಂತನೆ ಎಲ್ಲಾಕೊಂಡ ಈ ಮಾರ್ಗನು ಅಭಿವೃದ್ಧಿ ಮಲ್ಪಡ್ದಂಡ ನೆನ್ನು PWಗೆ ಇದ್ದೈತೆ ನೋಡು. ನೆನ್ನು ಏರಿಯಾಗಳ ಬಂತಿದ್ದಾರೆ. ಈ ಮಾರ್ಗನು ಜಿಲ್ಲಾ ಪಂಚಾಯತ್ ಹಿಡಿದು PWಗೆ ಹ್ಯಾಂಡ್ ಓವರ್ ಮಾಡ್ತಿದ್ದು. PW ಮುಖಾಂತರ ಇತ್ತ 3 ಕೋಟಿ ಚಿಲ್ಲರೆ ದುಡ್ಡು ಪಾರ್ದು ಈ ಮಾರ್ಗನು పొరలు మధ్యమలక సింగారాದ ಆಯ್ತಾ ಒಂದು ಎಂಕ್ಲೆ ಭಾರಿ ಸಂತೋಷದ ವಿಷಯ. ನೆಟ ಓಲ ಅಭಿವೃದ್ಧಿ ಇಡಲ ಮೂಲಭೂತ ಸೌಕರ್ಯ ಕಾಡಬೆಟ್ಟು ಗ್ರಾಮದ ಜೀವನಾಡಿ ಒಗ್ಗ ಓಮದವರು ರಸ್ತೆ, ಒಗ್ಗ ಕಾಡಬೆಟ್ಟು ಓಮದವರು ರಸ್ತೆ. ಈ ಮಾರ್ಗ ಎಂಕ್ಲೆಗೆ ಮಾತ್ರ ಸಂಪರ್ಕ ಒಂದು ಮಾರ್ಗ. ಈ ಮಾರ್ಗ ಭಾರಿ ಬಂಗೋಡಿತ್ತು ಎಂಕ್ಲೆ ರಮಣತ್ರೈಕಲ ಪ್ರಾಬ್ಲಮ್ ಇತ್ತು. ದಾದ ಅಂದ್ಕೊಂಡ 6ನ ಮಳೆ ಹನಿ ನೆಟ್ಟು ಮಾತ್ರ ಈ ನೆಣ್ಣು ಅಭಿವೃದ್ಧಿ ಮಲ್ಪಡ ಆಪನತ್ತಂದರೆ ಬೊಕ್ಕ 6ನ ಅನುದಾನ ಉಡ್ಲ ಈ ಮಾರ್ಗ ದುಡ್ಡು ಪಡ್ರ ಆಪಿರಿ. ಇದೇ ಅನ್ನೋದು ಜಿಲ್ಲಾ ಪಂಚಾಯತ್ ಮಾರ್ಗ. ಐಕ್ ನಿನ್ನಾರು PWಗೆ ಹ್ಯಾಂಡ್ ಓವರ್ ಮಲ್ಪಾದು ಈ ಮಾರ್ಗನು ಸುಮಾರು ಭಂಗ ಬರ್ತೇವೆ. ರಾಜ್ಯಕ್ಕೆ 6ನ ಲೆವೆಲ್ ಮಲ್ತದು ನೆಲ ಇತ್ತು ಒಂದು PWಗೆ ಹ್ಯಾಂಡ್ ಅದು CRF ಫಂಡ್ ಹಿಡಿತ 3 ಕೋಟಿ ಚಿಲ್ಲರೆ ಈ ಮಾರ್ಗದ ಅಭಿವೃದ್ಧಿ ಆಗೋದು ಮುಂದೆ ಎಂಕ್ಲೆ ಭಾರಿ ಒಂದು ಸಂತೋಷದ ವಿಷಯ.
ಇವತ್ತು ವಾರ್ಡ್ ನಂಬರ್ 43 ಕುದ್ರೋಳಿ ವಾರ್ಡ್ನ ಈ ಒಂದು ಬೂತ್ ನಂಬರ್ 96ರಲ್ಲಿ ಮನೆಗಳಿಗೆ ಭೇಟಿ ಕೊಡುವಂಥದ್ದು ಮತ್ತು ಮತಯನ್ನು ಯಾಚನೆ ಮಾಡುವಂಥ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ. ಇವತ್ತು ನೋಡಿದರೆ ಬಹಳಷ್ಟು ಸಂತೋಷ ಆಗುವಂಥದ್ದು, ಈ ಹಿಂದೆ ಯಾವತ್ತೂ ನೋಡಲು ಕಾಣಲು ಸಿಗದಂತಹ ಕುದ್ರೋಳಿ ವಾರ್ಡ್ನಲ್ಲಿ ಸರಿಸುಮಾರು 100ಕ್ಕೂ ಅಧಿಕ ಕಾರ್ಯಕರ್ತರು ಇವತ್ತು ನಾವು ಇಲ್ಲಿ ಸೇರಿದ್ದೇವೆ. ಈ ಹಿಂದಿನ ಎಲ್ಲ ವಿಷಯಗಳನ್ನು ನೋಡಿದಾಗ ಕುದ್ರೋಳಿ ವಾರ್ಡ್ನಲ್ಲಿ ಬಹಳಷ್ಟು ಕಾರ್ಯಕರ್ತರ ಸಂಖ್ಯೆ ಕಡಿಮೆ ಇತ್ತು. ಆದರೆ ಇತ್ತೀಚಿನ ಈ ಒಂದು 4.5 ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ಸಾಧನೆಗಳನ್ನು ಮತ್ತು ಹೊಸ ಯುವ ಪೀಳಿಗೆಗಳು ಕಾರ್ಯಕರ್ತರಾಗಿದೆ. ಹಿರಿಯರ ಮಾರ್ಗದರ್ಶನ ಮತ್ತು ಯುವ ಪೀಳಿಗೆಗಳ ಕೆಲಸ ಕಾರ್ಯಗಳು ಒಟ್ಟು ಸೇರಿ ಬಹಳ ಯಶಸ್ವಿಯಾದ ಕೆಲಸ ಕಾರ್ಯಗಳು ನಡೀತಾ ಇದೆ. ಇವತ್ತು ಈ ಒಂದು ಪರಿಸರದ ಮನೆಗಳಲ್ಲಿ ಮತಯನ್ನು ಯಾಚನೆ ಮಾಡುವ ಮುಖಾಂತರ ಎಲ್ಲರೂ ಒಂದು ಸೇರಿ ಜನರ ಮನಸ್ಸನ್ನು ಪರಿವರ್ತನೆ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ತೆಕ್ಕೆಗೆ ತರುವಂಥ ಪ್ರಯತ್ನಗಳು ಮತ್ತು ಎಲ್ಲ ಮಂಗಳೂರು ದಕ್ಷಿಣದ ಎಲ್ಲ ಕಡೆಯಲ್ಲಿ ಮತವನ್ನು ಯಾಚನೆ ಮಾಡುವಂಥ ಕೆಲಸ ಕಾರ್ಯಗಳು ನಮ್ಮ ಕಾರ್ಯಕರ್ತರುಗಳು ಮಾಡ್ತಾಯಿದ್ದಾರೆ. ಕಾರ್ಯಕರ್ತರು ಅಂತ ಹೇಳಿದ್ರೆ ಬಹಳ ನಿಸ್ವಾರ್ಥವಾಗಿ ನಿರಂತರವಾಗಿ ಹಗಲು ഇരുಳು ಈ ಚುನಾವಣೆ ಸಂದರ್ಭದಲ್ಲಿ ಮತ್ತು ಇನ್ನಿತರ ಸಂದರ್ಭದಲ್ಲಿ ಪಕ್ಷಕ್ಕೆ ದುಡಿಯುವಂಥ ಕಾರ್ಯಕರ್ತರು. ಅವರು ಯಾವುದೇ ಅಪೇಕ್ಷೆಗಳಿಲ್ಲದೆ, ಯಾವುದೇ ಸ್ವಾರ್ಥಗಳಿಲ್ಲದೆ, ಬಹಳಷ್ಟು ಪಕ್ಷ ತಾನು ಇಷ್ಟು ವರ್ಷದಿಂದ ದುಡಿದಂಥ ಪಕ್ಷ ಅದನ್ನು ಗೆಲ್ಲಿಸಿಕೊಡಬೇಕು ಅಂತೇಳೋ ಭಾವನೆ ಆ ಕಾರ್ಯಕರ್ತರ ಮನಸ್ಸಿನಲ್ಲಿದೆ. ಇಂಥ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಯಾವತ್ತೂ ಬೆನ್ನೆಲುಬಾಗಿ ನಿರಂತರವಾಗಿ ಹಲವಾರು ಚುನಾವಣೆಗಳನ್ನು ಎದುರಿಸುವಂಥ ಕೆಲಸ ಕಾರ್ಯಗಳು ಎದುರಿಸುವಂಥ ಸನ್ನಿವೇಶಗಳು ಬರ್ತಾಯಿದೆ. ನಮಗೆ ಈಗ ಬಹಳಷ್ಟು ಸಂತೋಷವಾಗ್ತಾಯಿದೆ. ಈ ಒಂದು ಪರಿಸರದಲ್ಲಿ ನಾವೀಗ ಮತಯನ್ನು ಯಾಚನೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣದಲ್ಲಿ ಕಾರ್ಯಕರ್ತರಿಂದ ಅತ್ಯಧಿಕ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಹಳೆಯ ಕಾರ್ಯಕರ್ತರು ಕೂಡ ಹಿರಿಯ ಕಾರ್ಯಕರ್ತರು ಕೂಡ ಈಗ ಪುನರಪಿ ಕೆಲಸದಲ್ಲಿ ಜೋಡಿಸಿಕೊಂಡಂಥದ್ದು ಮತ್ತು ಹೊಸ ಯುವಕರು ಕೂಡ ಈಗೊಂದು ಕೆಲಸದಲ್ಲಿ ಜೋಡಿಸಿಕೊಂಡಂಥದ್ದು ಮತ್ತು ಒಟ್ಟು ಹೋದಾಗ ಕಾಣುತ್ತಿರುವ ವಾತಾವರಣ ಭಾಳಷ್ಟು ಸಂತೋಷ ಕೊಡ್ತಾಯಿದೆ. ಹೋದಾಗ ಪ್ರತಿಯೊಂದು ಕಡೆಯಲ್ಲಿ ಭಾಳ ಯಶಸ್ವಿಯಾದ ಏನು ನಮಗೆ ಒಂದು ಕೊಡ್ತಾರೆ. ಅದಲ್ಲದೆ ಮನೆಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಹಿರಿಯರು ಆಶೀರ್ವಾದ ಮಾಡೋ ಮುಖಾಂತರ ಮತ್ತು ಕಾರ್ಯಕರ್ತರಿಗೂ ಕೂಡ ಹೋದಾಗ ಏನು ಕುಡಿಯಲು ಪಾನೀಯ ಕೊಡುವಂಥದ್ದು, ನೀರನ್ನು ಕೊಡುವಂಥದ್ದು, ಅಂದರೆ ಕಾರ್ಯಕರ್ತರಿಗೆ ಇನ್ನಷ್ಟು ಪುಷ್ಟಿಯನ್ನು ಕೊಡುವಂಥದ್ದು ಆಗ್ತಾಯಿದೆ. ಮನೆಗಳಲ್ಲಿ ಈ ರೀತಿಯ ಭಾವನೆಗಳಿದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಪ್ರತಿ ಮನೆಗಳಲ್ಲಿ ಕಮಲವನ್ನು ಅಲ್ಲಿಸಬೇಕು ಅಂತೇಳೋ ಭಾವನೆ ಇದೆ. ಇದು ಇನ್ನಷ್ಟು ನಮ್ಮ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಮತ್ತು ಒಟ್ಟು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಚಲನವನ್ನು ಮೂಡ್ತದೆ ಮತ್ತು ಎಲ್ಲರಿಗೂ ಕೂಡ ಇನ್ನಷ್ಟು ಒಂದು ಸ್ಫೂರ್ತಿ ಬರುವಂಥ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ಮಂಗಳೂರು ನಗರ ದಕ್ಷಿಣ ಇರ್ಬೋದು, ಜಿಲ್ಲೆಯ 8 ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಬರ್ತದೆ. ನಾವು ವಿಜಯಿ ಆಗ್ತೇವೆ. ಅದರಲ್ಲೂ ಮಂಗಳೂರು ನಗರ ದಕ್ಷಿಣ ಈಗಾಗಲೇ ನಾವು ವಿಜಯಿಯ ರಥವನ್ನು ಏರಿ ಆಗಿದೆ. ನಿವೃತ್ತ ಕಾರ್ಯಕರ್ತರು 3ನೇ ಸುತ್ತಿನ ಮತಯಾಚನೆ ಮತ್ತು ಅವರಿಗೆ ಏನು ಅವರ ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಮತ್ತು ಇದನ್ನೆಲ್ಲ ಕೊಟ್ಟು ಅವರನ್ನು ಪುನರಪಿ ಮತಯಾಚನೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಪ್ರಾರಂಭವಾಗ್ತದೆ. ಕಾರ್ಯಕರ್ತರ ಹುರುಪು ಇದೇ ರೀತಿಯಲ್ಲಿ 12 ತಾರೀಕು ತನಕ ಇರ್ತದೆ ಮತ್ತು 15ನೇ ತಾರೀಕಿಗೆ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಇದೇ ರೀತಿಯಲ್ಲಿ ಎಲ್ಲ ಕಾರ್ಯಕರ್ತರುಗಳು ಭಾಗವಹಿಸ್ತಾರೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದ.